ವೇದಿಕೆಗೆ ಬರಲು ಅಂಚನೆ ನಮ್ಮ ವಲಯದ ಪ್ರಧಾನ ಕಾರ್ಯದರ್ಶಿಯಾದ ಗೋಪಾಲಕೃಷ್ಣ ಮೇರೆಂಟೆಲ್ಲ ವೇದಿಕೆಗೆ ಬರುವುದಿಲ್ಲ. ಕಾರ್ಯಕ್ರಮನು ಸುರುಮಂಪಿನಗುದುಂಬು ವಿಘ್ನ ನಿವಾರಕ ಅಂಚನೆ ಪ್ರಾರ್ಥನೆಯ ಮೂಲಕ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಬುದ್ಧಿಂ ಚ ದೇಹಿ ಮಾಂ. ನಮಸ್ತಸ್ಯೇ 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 ನಮೋ ನಮಃ. ಉಳ್ಳಾಲ ವಲಯದ 14 ಗ್ರಾಮದ ವ್ಯಾಪ್ತಿಯಲ್ಲಿ ಸಮಾಜ ಬಾಂಧವ್ಯದ ಆಶೋತ್ತರ ಪ್ರಾಮಾಣಿಕವಾದ ಅಂಚಾದ ಪರಿಣಾಮವಾದ ಸ್ಪಂದಿಸದೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಹತ್ರ ಸ್ಪಷ್ಟ ಉದ್ದೇಶವನ್ನು ಸಂಘಟನೆಯ ಮೂಲಕ ಕ್ರಿಯಾಶೀಲ ಕಾರ್ಯೋನ್ಮುಖವಾಗಿ ವಾದಿತ್ತಿನ ನಮ್ಮ ಈ ಸಿರಿ ಸ್ವಸಹಾಯ ಸಂಘದ ಒಕ್ಕೂಟ ಸುಮಾರು 20 ವರ್ಷದ ದುಂಬು ಈ ನಮ್ಮ ಉಳ್ಳಾಲ ವಲಯ ಬಂಟರ ಸಂಘದ ಅಡಿಟ್ ಸ್ಥಾಪನೆ ಆದ ಇನ್ನೀಗ 20 ವರ್ಷ ಭಾರಿ ಪರೋಡು ಭಾರಿ ಒಂಜಿ ಕ್ರಮೊಟ್ಟು ಮಾತ ಒಂಜಿ ರೀತಿ ನೀತಿ ಕಾನೂನು ಪ್ರಕಾರ ನಮ್ಮ ವಲಯದ ಬೈಲಾಸ್ ಪ್ರಕಾರ ಹೊರಲೋಡು ನಡ್ಕೊಂಡು ಬರ್ತದೆ. ನಮ್ಮ ಈ 14 ಗ್ರಾಮದ ಪಾಪದಗಳತ್ತೆ ನಮ್ಮ ಅಗತ್ಯ ಇತ್ತಿನ ಕಡೆಗೆ ನಮ್ಮ ಸ್ಪಂದಿಸ ಒಂದು ಈ ಒಂದು ಕಾರ್ಯಕ್ರಮವನ್ನು ನಡಪ ಒಂದು ವಾರ್ಷಿಕವಾದ ಈ ಒಂದು ಕಾರ್ಯಕ್ರಮವನ್ನು ನಡಪ ಒಂದು ಬರುವುದಿಲ್ಲ. ಅದಕ್ಕೆ ಈ ಸಭೆಗೆ ನಮ್ಮ ಈ ಕಾರ್ಯಕ್ರಮ ಅಂತ ಅಧ್ಯಕ್ಷತೆ ವಹಿಸಿದ ದಿನ ನಮ್ಮ ಬಂಡರ ಸಂಘ ಉಳ್ಳಾಲ ವಲಯದ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮಾನ್ ಸುರೇಶ್ ಚೌಟರಿಗೆ ನಮ್ಮ ಮಾತನ್ನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಸುರೇಶ್ ಚೌಟೇರೇನು ನಮ್ಮ ವಲಯ ಸಂಘದ ಕೋಶಾಧಿಕಾರಿಯಾದ ಜಗದೀಶ್ ಸುಲಾಯ ಮೇಲ್ಬಂದಿದ್ದು ಮನದಿಗೆ ಮಂಪುಡೋದಕ್ಕೆ ಏನೊಂದಿಲ್ಲ. ಅಂಚೆನೆ ನಮ್ಮ ಕಡೆಗೆ ಹೋಗೋದು ಸಹ ಸಂಚಾಲಕರು ಬಂಟರೆಯನೆ ನಾಡವರ ಮಾತೃ ಸಂಘ ಮಂಗಳೂರು ತಾಲೂಕದ ಶ್ರೀ ರತ್ನಾಕರ್ ಶೆಟ್ಟಿ ಎಕ್ಕಾರು ಮೇರೆ ನಮ್ಮೊಟ್ಟಿಗೆ ಒಳ್ಳೆಯರು ಮುಖ್ಯ ಅತಿಥಿಯಾದ ಅರೆ ನಮ್ಮ ಮಾತೆಲ್ಲ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಮಾಡ್ಕೊಂಡಿಲ್ಲ. ಶ್ರೀ ರತ್ನಾಕರ್ ಶೆಟ್ಟಿ ಎಕ್ಕಾರು ಮೇರಿನ ಮಾಜಿ ಪ್ರಧಾನ ಕಾರ್ಯದರ್ಶಿ ಆಯ್ನ ರವೀಂದ್ರ ರೈ ಕಲ್ಲಿಮಾರ್ ಮೇಲ್ಬತ್ತದ ಮಾನಾದಿಗೆ ಮಂಪೊಡೋದಕ್ಕೆ ಏನೊಂದಿಲ್ಲ. ಅಂಚೆನೆ ನಮ್ಮ ಕುಡಂಜಿ ಮುಖ್ಯ ಅತಿಥಿ ಶ್ರೀಮಾನ್ ಯತೀಶ್ ಹೊಸಗದ್ದೆ BE M.Tech PGDV AMIE HACCE ಸಿವಿಲ್ ಇಂಜಿನಿಯರ್ ಒಬ್ಬ ವಾಸ್ತು ಆಚಾರ್ಯರನ್ನ ಶ್ರೀಮಾನ್ ಯತೀಶ್ ಹೊಸಗದ್ದೆ ನಮ್ಮೊಟ್ಟಿಗೆ ಒಳ್ಳೆಯರು ಅವರಿಗೆ ನಮ್ಮ ಮಾತನ್ನ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಶ್ರೀ ಯತೀಶ್ ಹೊಸಗದ್ದೆ ಮೇರೆನೆ ವಲಯದ ಉಪಾಧ್ಯಕ್ಷರಾಯಿನ ಜಗದೀಶ್ ರೈ ಮೇಲ್ಮಗದ್ದು ಮಾನಾದಿಗೆ ಮಂಪೊಡೋದಕ್ಕೆ ಏನೊಂದಿಲ್ಲ. ಅಂಚನೆ ಡಾಕ್ಟರ್ ಮಂಜುಶ್ರೀ ಚಂದ್ರ ಶೆಟ್ರ್ ಪ್ರೊಫೆಸರ್ ಸೈಂಟ್ ಆಗ್ನೆಸ್ ಕಾಲೇಜ್ ಮಂಗಳೂರು ಮೇರೆ ನನಗೆ ಭಾರಿ ಆತ್ಮೀಯರು ನಮ್ಮ ಬೆಂಗಳೂರಿನ ಒಟ್ಟಿಗೆ ಇತ್ತಿನಕಲು ಅರೇನೆ ನಮ್ಮ ಮಾತ ಬರವಾದ ಈ ಸಿರಿ ಸ್ವಸಹಾಯ ದುರ್ಗಾ ಪೂಜೆಗೆ ಆತ್ಮೀಯವಾದ ಸ್ವಾಗತ ಮಾಡ್ತೊಂದಿಲ್ಲ. ಡಾಕ್ಟರ್ ಮಂಜುಶ್ರೀ ಚಂದ್ರ ಶೆಟ್ಟಿ ಮೇರಿನ ಸಿರಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾಯಿನ ಗೀತಾ ಶೆಟ್ರು ಬದ್ದು ಮಾನಾದಿಗೆ ಮಂಪೊಡೋದಕ್ಕೆ ಏನೊಂದಿಲ್ಲ. ಅಂಚೆನೆ ನಮ್ಮ ಕುಡಂಜಿ ಮುಖ್ಯ ಅತಿಥಿ ಶ್ರೀಮತಿ ವಿಶಾಲಾ ಸುಧಾಕರ್ ಶೆಟ್ರ್ ಯೂಟ್ಯೂಬರ್ ಒಬ್ಬ ಮಾಜಿ ಕಾರ್ಯದರ್ಶಿ ತುಳುನಾಡ ಬಣಸು ಮಂಗಳೂರು ಮೇರೆಲ್ಲ ನಮ್ಮ ಮಾತೆಲ್ಲ ಪರವಾದ ಈ ಒಂದು ಸಭೆಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಶ್ರೀಮತಿ ವಿಶಾಲಾ ಸುಧಾಕರ್ ಶೆಟ್ಟಿ ಮೇರಿನ
ಅಮಿತಾ ಎಸ್ ಚೌಟ ವೇದಿಕೆ ಬರ್ತದೆ ಗೌರವ ಮಾಡ್ಕೊಡೋದಕ್ಕೆ ಏನಂದಿಲ್ಲ. ಅಂಚೆನೆ ನಮ್ಮ ಬಣ್ ಸಂಘದ ಉಪಾಧ್ಯಕ್ಷರಾದ ಶ್ರೀಮಾನ್ ಜಗದೀಶ್ ರಾಯ್, ಶ್ರೀಮತಿ ಗೀತಾ ಎಸ್ ಹೆಗ್ಡೆ, ಪ್ರಧಾನ ಕಾರ್ಯದರ್ಶಿಯಾದ ನಮ್ಮ ಸಭೆ ಟೀಚರ್ ಗೋಪಾಲ್ ಕೃಷ್ಣ ಮೇಡಮ್ ರೇಗಳ ನಮ್ಮ ಮಾತೆಲ್ಲ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಅಂಚೆನೆ ಮಾಜಿ ಅಧ್ಯಕ್ಷರು ನಮ್ಮ ಅದನ್ನ ಜಯರಾಮ್ ಶಾಂತಿರುಳ್ಳೇರು, ಜಿತೇಂದ್ರ ಶೆಟ್ಟಿ ಉಳ್ಳೇರು, ರವೀಂದ್ರ ಶೆಟ್ಟಿ ಉಳಿದೊಟ್ಟುಳ್ಳೇರು ಮಕ್ಕಳಿಗೆಲ್ಲ ನಮ್ಮ ಮಾತೆಲ್ಲ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ವಲಯದ ಪ್ರಧಾನ ಕಾರ್ಯದರ್ಶಿ ಆಯ್ನ ಶ್ರೀ ಗೋಪಾಲ್ ಕೃಷ್ಣ ಮೇಲಂಟ ಅವರಿಗೆ ಜೊತೆ ಕಾರ್ಯದರ್ಶಿ ಆಯ್ನ ಸುಖೇಶ್ ಚೌಟಿರ್ ಬರ್ತದೆ ಮಾನಾದಿಗೆ ಮಾಡ್ಕೊಡೋದಕ್ಕೆ ಏನಂದಿಲ್ಲ. ಅಂಚನೆ ಕೋಶಾಧಿಕಾರಿಯಾದ ಜಗದೀಶ್ ಲಾಯರ್, ಜೊತೆ ಕಾರ್ಯದರ್ಶಿ ಆಯ್ನ ಸುಖೇಶ್ ಚೌಟ, ರಮೇಶ್ ರೈ ಕೊಳದೆ, ಸಂಘಟನೆ ಕಾರ್ಯದರ್ಶಿಯಾದ ಆನಂದ್ ಶೆಟ್ರ್, ಅಂಜನೆ ಸಿರಿ ಮಹಿಳಾ ಉಳಿತಾಯ ಗುಂಪುದ ಅಧ್ಯಕ್ಷರಾಯನ ನಮ್ಮ ಶ್ರೀಮತಿ ಗೀತಾ ಆರ್ ಶೆಟ್ರ್ ಅರೆಯನ್ನು ತುಂಬ ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಗೀತಾ ಆರ್ ಶೆಟ್ಟಿ ಮೇರೆನ ಮಾಜಿ ಉಪಾಧ್ಯಕ್ಷ ಆಯ್ನ ಅರುಂಧತಿ ಶೆಟ್ಟಿ ಬರ್ತದೆ ಮಾನಾದಿಗೆ ಮಾಡ್ಕೊಡೋದಕ್ಕೆ ಏನಂದಿಲ್ಲ. ಅರುಂಧತಿ ಪ್ಲೀಸ್, ಅರುಂಧತಿ ಅಧ್ಯಕ್ಷರು ಗೀತಾ ಶೆಟ್ಟಿಯನ್ನು ಹೂ ಕೊಡ್ದು ಸ್ವಾಗತ ಮಾಡ್ಕೊಡೋದಕ್ಕೆ ಅಂಜನೆ ಕಾರ್ಯದರ್ಶಿಯನ್ನ ಶ್ರೀಮತಿ ನಿಶಾ ಶೆಟ್ಟಿ ಕೋಟೆಗಾರ, ನಿರ್ದೇಶಕರಾಯನ ಶ್ರೀಮತಿ ಸುಜಾತ ಶೆಟ್ಟಿ ಪೆರ್ಮನೂರು, ಶ್ರೀಮತಿ ಶಾರದಾ ಎಚ್ ಶೆಟ್ಟಿ ಮಕ್ಕಳೆಲ್ಲ ಹತ್ತಿ ಬಿಟ್ಟಿರು ಮೋಗೇಡಿ ಸಭೆಗೆ ಎದ್ದುಕೊಂದಿಲ್ಲ. ಶ್ರೀಮತಿ ಸುಜಾತಾ ಶೆಟ್ಟಿ ಮೇರೆನ ವೀಣಾ ಶೆಟ್ಟಿ ಮಂಜನಾಡಿ ಬರ್ತದೆ ಗೌರವ ಮಾಡ್ಕೊಡೋದಕ್ಕೆ ಏನೊಂದಿಲ್ಲ. ಅಂಚನೆ ನಿಶಾ ಎನ್ ಶೆಟ್ಟಿ ಮೇರೆನ ಪುಷ್ಪಲತಾ ಶೆಟ್ಟಿ ಬೆಳ್ಮ ಮೇರೆ ಬರ್ತದೆ ಮಾನಾದಿಗೆ ಮಾಡ್ಕೊಡು. ಶಾರದಾ ಶೆಟ್ಟಿ ಮೇರೆನ ಅನುಷಾ ಗಾಂಭೀರ್ ಬರ್ತದೆ ಮಾನಾದಿಗೆ ಮಾಡ್ಕೊಡೋದಕ್ಕೆ ಏನೊಂದಿಲ್ಲ. ಅಂಚನೆ ಲೆಕ್ಕ ಪರಿಶೋಧಕರಾಯನ ಶ್ರೀಮತಿ ಮಾಲತಿ ಶೆಟ್ಟಿ ಆಮ್ಲಮಗಿರು, ಶ್ರೀಮತಿ ಶಶಿಕಲಾ ಶೆಟ್ಟಿ ಉಳ್ಳಾಲ ಮಕ್ಕಳೆಲ್ಲ ಮಾತೆಲ್ಲ ಪರವಾದ ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಅಂಚನೆ ನಮ್ಮ ಪದ್ಮಾಲಿ ಗ್ರಾಮ ಸಮಿತಿಯ ಅಧ್ಯಕ್ಷರ ನಂಗೆ ಉಳ್ಳೇರು ಮಾದರಿತಿಲ್ಲ ನಂಗೆ ಸಹಕಾರ ಮಲ್ತೊಂದುಲ್ಲೇರು ಅಕ್ಲೇನೆ ಈ ಒಂದು ಪೂಜೆಗಳ ಈ ಸಭೆಗಳ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ. ಅಂಚನೆ ನಮ್ಮ ಮಾತ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಯುವ ವಿಭಾಗ, ಮಹಿಳಾ ವಿಭಾಗ, ಸಾಂಸ್ಕೃತಿಕ ಮತ್ತು ಕ್ರೀಡಾ ವಿಭಾಗ, ಉಳ್ಳಾಲ ವಲಯದ ಮಾತೆಯರಿಗಳ ಸದಸ್ಯರಿಗಳ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ಅಂಚನೆ ಇನ್ನು ಈ ಸಭೆ ಟೀಚಿನ ಮಾತ ಭಗವತ್ ಭಕ್ತರಿಗಳ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ನಿರ್ದೇಶಕರಾದ ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ, ಗೌರವಾನ್ವಿತ ಅಧ್ಯಕ್ಷರೇ, ಅತಿಥಿಗಳೇ, ಪದಾಧಿಕಾರಿಗಳೇ ಹಾಗೂ ನೆರೆದಿರತಕ್ಕಂತಹ ಆತ್ಮೀಯ ಬಂಟ ಬಾಂಧವರೇ, ನಾನಿಂದು 2022-23ನೇ ಸಾಲಿನ ಸಿರಿ ಸ್ವಸಹಾಯ ಗುಂಪುಗಳ ಒಕ್ಕೂಟದ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಬಂಟರ ಸಂಘ ಉಳ್ಳಾಲ ವಲಯ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಸಂಘಟನೆ ಎಂಬ ಮುಖ್ಯ ತತ್ವದೊಂದಿಗೆ ಬಂಟ ಕುಟುಂಬದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾರಂಭಗೊಂಡ ಸಿರಿ ಸ್ವಸಹಾಯ ಗುಂಪು ನಮ್ಮದಾಗಿದೆ. 14 ಗ್ರಾಮಗಳಿಗೆ ಸೀಮಿತವಾದ ಸಿರಿ ಸ್ವಸಹಾಯ ಗುಂಪು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿಸಿ ಸ್ವಾಭಿಮಾನದಿಂದ ಬದುಕಲು ಹಾದಿ ತೋರಿಸುವ ನಿಟ್ಟಿನಲ್ಲಿ ವಲಯ ಸಂಘದೊಂದಿಗೆ ಸೇರಿ ಪ್ರತಿ ವರ್ಷವೂ ದುರ್ಗಾ ಪೂಜೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಕಳೆದ 19 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದು ಇದೀಗ 20ನೇ ವರ್ಷಕ್ಕೆ ಕಾಲಿರಿಸಿದೆ. ನಮ್ಮ ಸಿರಿ ಸ್ವಸಹಾಯ ಒಕ್ಕೂಟದಲ್ಲಿ 20 ಗುಂಪುಗಳಿವೆ. ತಾರೀಕು 1/1/23ರಂದು ಜನವರಿ ತಿಂಗಳಿನಲ್ಲಿ ಹರೆಕಳ ಗ್ರಾಮದಲ್ಲಿ ಸಿರಿ ಸ್ವಸಹಾಯ ಗುಂಪಿನ ಉದ್ಘಾಟನೆಯಾಯಿತು. 1/4/23ರಂದು ಸೋಮೇಶ್ವರ ಗ್ರಾಮದ ಪಿಲಾರ್ ಎಂಬಲ್ಲಿ ಸಿರಿ ಸ್ವಸಹಾಯ ಗುಂಪು ರಚನೆಯಾಯಿತು. 14/5/23ರಂದು ಮುನ್ನೂರು ಗ್ರಾಮದಲ್ಲಿ ಸಿರಿ ಮಹಿಳಾ ಉಳಿತಾಯ ಗುಂಪು ರಚನೆಯಾಯಿತು. 5/11/23ರಂದು ಆಮ್ಲಮೊಗಲ್ ಗ್ರಾಮದಲ್ಲಿ ಸಿರಿ ಮಹಿಳಾ ಉಳಿತಾಯ ಗುಂಪು ರಚನೆಯಾಯಿತು. 5/11/23ರಂದು ಬೆಲ್ಮ ಗ್ರಾಮದಲ್ಲಿ ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ರಚನೆಯಾಯಿತು. ಪ್ರಸ್ತುತ 20 ಗುಂಪುಗಳಿರುವ ನಮ್ಮ ಸಿರಿ ಒಕ್ಕೂಟದ ಮುಖ್ಯ ಉದ್ದೇಶ ಗ್ರಾಮಗಳಲ್ಲಿ ಹೆಚ್ಚು ಗುಂಪು ರಚಿಸುವುದು. ಹಾಗೆ ಇಂದು ನಮ್ಮ 14 ಗ್ರಾಮಗಳಲ್ಲಿಯೂ ಗುಂಪುಗಳಿರುವುದು ತುಂಬ ಸಂತೋಷಕರವಾದ ವಿಚಾರವಾಗಿರುತ್ತದೆ. ಹಾಗೆ ಅಕ್ಟೋಬರ್ ತಿಂಗಳ 16/10/23ರಂದು ಸಿರಿ ಮಹಿಳಾ ವತಿಯಿಂದ ಭಜನಾ ತಂಡ ಕೊಲ್ಯ ಸೌಭಾಗ್ಯ ಸಭಾಭವನದಲ್ಲಿ ಸಿರಿ ಭಜನಾ ತಂಡ ಉಳ್ಳಾಲ ವಲಯ ಬಂಟರ ಸಂಘ ಎಂಬ ಹೆಸರಿನೊಂದಿಗೆ ಪ್ರಾರಂಭಗೊಂಡಿರುತ್ತದೆ. ಪ್ರತಿ ವರ್ಷವೂ ದುರ್ಗಾ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದು ಅದರಲ್ಲಿ ಉಳಿದ ಹಣದಿಂದ ಬಡ ಕುಟುಂಬಗಳಿಗೆ ಸಹಾಯ ಮಾಡುತ್ತೇವೆ. ಅಲ್ಲದೆ ಸಂಘದ ಸದಸ್ಯರಿಗೆ ಧನ ಸಹಾಯ ಮಾಡುತ್ತೇವೆ. ಉಳ್ಳಾಲ ಗ್ರಾಮ
ಸುಜಾತ ಶೆಟ್ಟಿಯವರ ಮಗಳ ಮದುವೆಗೆ 10,000 ರೂಪಾಯಿ ಧನ ಸಹಾಯವನ್ನು ಶ್ರೀ ಒಕ್ಕೂಟದಿಂದ ನೀಡಲಾಯಿತು. ಸೋಮೇಶ್ವರ ಗ್ರಾಮ ನಿವಾಸಿಯಾದ ಕುಶಲಾಕ್ಷ ಶೆಟ್ಟಿಯವರ ಮಗಳ ಮದುವೆಗೆ 10,000 ರೂಪಾಯಿ ಧನ ಸಹಾಯವನ್ನು ಶ್ರೀ ಒಕ್ಕೂಟದಿಂದ ನೀಡಲಾಯಿತು. ಸೋಮೇಶ್ವರ ಗ್ರಾಮದ ಪಿಲಾರ್ ನಿವಾಸಿಯವರಿಗೆ 40,000 ರೂಪಾಯಿ ಸಾಲ ನೀಡಲಾಯಿತು. ಅವರು ತೆಗೆದ ಸಾಲದಲ್ಲಿ 20,000 ಮೊತ್ತವನ್ನು ಹಿಂದಿರುಗಿಸುತ್ತಿರುತ್ತಾರೆ. ತಾರೀಕು 26/2/23ರಂದು ಉಳ್ಳಾಲ ವಲಯ ಬಂಟರ ಸಂಘ ನಡೆಸಿದ ಕ್ರೀಡಾಕೂಟದಲ್ಲಿ ಸಿರಿ ಸ್ವಸಹಾಯ ಗುಂಪುಗಳು ಭಾಗವಹಿಸಿದ್ದು 20,000 ರೂಪಾಯಿ ಮೊತ್ತವನ್ನು ಉಳ್ಳಾಲ ವಲಯ ಬಂಟರ ಸಂಘಕ್ಕೆ ನೀಡಿರುತ್ತದೆ. ಹಾಗೆ ಗುರುಪುರ ಬಂಟರ ಸಂಘ ನಡೆಸಿದ ಕಲೋತ್ಸವದಲ್ಲಿ ನಮ್ಮ ಉಳ್ಳಾಲ ವಲಯ ಬಂಟರ ಸಂಘದ ತಂಡ ಭಾಗವಹಿಸಿರುವ ಕಾರಣ ಸಿರಿ ಒಕ್ಕೂಟದಿಂದ 10,000 ರೂಪಾಯಿ ಉಳ್ಳಾಲ ವಲಯ ಬಂಟರ ಸಂಘಕ್ಕೆ ನೀಡಿರುತ್ತದೆ. ಉಳ್ಳಾಲ ವಲಯ ಬಂಟರ ಸಂಘ ನಡೆಸಿದ ಮರ್ಯಾದದ ಕೂಡುಕಟ್ಟಿಗೆ ಸಿರಿ ಒಕ್ಕೂಟದಿಂದ 10,000 ರೂಪಾಯಿ ಧನ ಸಹಾಯ ನೀಡಲಾಯಿತು. ತಾರೀಕು 2/9/23ರಂದು ನಾಡವರ ಮಾತೃ ಸಂಘ ಬಾನ್ಸ್ ಹಾಸ್ಟೆಲ್ನಲ್ಲಿ ನಡೆಯುವ ಕಲೋತ್ಸವದಲ್ಲಿ ನಮ್ಮ ತಂಡ ಪ್ರತಿನಿಧಿಸಿರುವುದರಿಂದ ಸಿರಿ ಒಕ್ಕೂಟದಿಂದ 8,000 ರೂಪಾಯಿಯನ್ನು ನೀಡಿರುತ್ತೇವೆ. ಹಾಗೆ ವಿಶ್ವ ಬಂಟರ ಸಮ್ಮೇಳನದಲ್ಲಿ ನಮ್ಮ ತಂಡ ಭಾಗವಹಿಸಿರುವ ಕಾರಣ ಸಿರಿ ಒಕ್ಕೂಟದಿಂದ 25,000 ರೂಪಾಯಿ ಧನ ಸಹಾಯವನ್ನು ನೀಡಲಾಗಿರುತ್ತದೆ. ನಮ್ಮ ಈ ಒಕ್ಕೂಟದ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಎಂದರೆ ಇದಕ್ಕೆ ಮುಖ್ಯ ಕಾರಣ ಶ್ರಮವಹಿಸಲು ನಿಂತಿರುವ ಸಿರಿ ಸ್ವಸಹಾಯ ಗುಂಪುಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸರ್ವ ಸದಸ್ಯರು, ಅಲ್ಲದೆ ವಲಯ ಸಂಘದ ಅಧ್ಯಕ್ಷರು ಮತ್ತು ವಲಯದ ಪದಾಧಿಕಾರಿಗಳು ಹಾಗೂ ಯುವ ವಿಭಾಗ, ಮಹಿಳಾ ವಿಭಾಗ, ಸಾಂಸ್ಕೃತಿಕ ವಿಭಾಗ, ಕ್ರೀಡಾ ವಿಭಾಗ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು, 14 ಗ್ರಾಮದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸರ್ವ ಸದಸ್ಯರು ಇವರಿಗೆಲ್ಲರಿಗೂ ನನ್ನ ಅನಂತ ಕೃತಜ್ಞತೆಗಳು. ಪ್ರಸ್ತುತ ಸಿರಿ ಸ್ವಸಹಾಯ ಗುಂಪುಗಳ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಶ್ರೀಮತಿ ಗೀತಾ ಆರ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ಶ್ರೀಮತಿ ನಿಶಾ ಎನ್ ಶೆಟ್ಟಿ, ನಿರ್ದೇಶಕರಾಗಿ ಶ್ರೀಮತಿ ಸುಜಾತ ಎಸ್ ಶೆಟ್ಟಿ, ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ, ಶ್ರೀಮತಿ ಶಾರದಾ ಎಸ್ ಶೆಟ್ಟಿ, ಲೆಕ್ಕ ಪರಿಶೋಧಕರಾಗಿ ಶ್ರೀಮತಿ ಶಶಿಕಲಾ ಎಸ್ ಶೆಟ್ಟಿ ಹಾಗೂ ಶ್ರೀಮತಿ ಮಾಲತಿ ಎಸ್ ಶೆಟ್ಟಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಾವೆಲ್ಲರೂ ಮುಂದಿನ ದಿನಗಳಲ್ಲಿಯೂ ಈ ಸಮಿತಿಗೆ ಸಹಕಾರವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತಾ ವಲಯದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಮಗದೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್. ವಲಯದ ಅಧ್ಯಕ್ಷರ ಕೈದು ಪೂತ ಮಾನಾದಿಗೆ ನಿಂತಿದ್ದು ನೋಡೋದಕ್ಕೆ ಏನೊಂದಿಲ್ಲ. ಶ್ರೀಯುತ ಜಯರಾಮ್ ಶಾಂತೇರು ವೇದಿಕೆ ಬತ್ತದ ಅಧ್ಯಕ್ಷರನ್ನ ಕೈದು ಪೂತ ಮಾನಾದಿಗೆ ನಿಂತಿದ್ದು ನೋಡು. ಅಂಚನೆ ರವೀಂದ್ರ ಶೆಟ್ಟಿ ಉಳಿ ಅಧ್ಯಕ್ಷರನ್ನ ಕೈದು ಪೂತ ಮಾನಾದಿಗೆ ನಿಂತಿದ್ದು ನೋಡೋದಕ್ಕೆ ಏನೊಂದಿಲ್ಲ. ಜಿತೇಂದ್ರ ಶೆಟ್ಟರ್ ಅರ್ಲ ವೇದಿಕೆಗೆ ಬತ್ತದ ಪೂತ ಮಾನಾದಿಗೆ ನಿಂತಿದ್ದು ನೋಡು. ಶ್ರೀ ಮಾಜಿ ಅಧ್ಯಕ್ಷರಾಯನ ಶ್ರೀಯುತ ಚಂದ್ರಾಜ್ ಸಡ್ಡೆ ಅಂತ ಇರು ಬತ್ತದ ಶುಭ ಹಾರೈಕೆಯನ್ನು ಕುರಿತು ಪೋಯರು. ನನ್ನ ದುಂಬುಗು ವಲಯದ ಮಹಿಳಾ ಉಪಾಧ್ಯಕ್ಷೆಯಾಯಿನ ಶ್ರೀಮತಿ ಗೀತಾ ಎಸ್ ಹೆಗ್ಡೆ, ಸಂಘಟನಾ ಕಾರ್ಯದರ್ಶಿಯಾಯಿನ ಶ್ರೀ ಆನಂದ್ ಶೆಟ್ಟಿ, ಕೋಶಾಧಿಕಾರಿ ಶ್ರೀ ಜಗದೀಶ್ ಸುಲಾಯ, ಜೊತೆ ಕಾರ್ಯದರ್ಶಿ ಶ್ರೀ ರಮೇಶ್ ರಾಯ್, ಅಂಚನೆ ಕೊಡಂತಿ ಜೊತೆ ಕಾರ್ಯದರ್ಶಿ ಶ್ರೀ ಸುಖೇಶ್ ಚೌಟ, ಅಂಚನೆ ಉಪಸಮಿತಿದ ಅಧ್ಯಕ್ಷರನ್ನೆಲ್ಲ ವೇದಿಕೆಗೆ ಬರ್ತದೆ. ಅಧ್ಯಕ್ಷರನ್ನ ಕೈದು ಪೂತ ಮಾನಾದಿಗೆ ನಿಂತಿರೋದಕ್ಕೆ ಏನಂದಿಲ್ಲ. ಯುವ ವಿಭಾಗದ ಅಧ್ಯಕ್ಷರಾಯಿನ ಶ್ರೀ ಸಂತೋಷ್ ಕಡ್ಡೆಂತಾಯ ವೇದಿಕೆಗೆ ನೋಡು. ಅಂಚನೆ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರಾಯಿನ ಶ್ರೀ ರಿತೇಶ್ ಶೆಟ್ಟಿ ವೇದಿಕೆಗೆ ಬಂದು ಅಧ್ಯಕ್ಷರನ್ನ ಕೈದು ಪೂತ ಮಾನಾದಿಗೆ ನಿಂತಿದ್ದು ನೋಡು. ಅಂಚನೆ ಕ್ರೀಡಾ ವಿಭಾಗದ ಅಧ್ಯಕ್ಷರಾಯಿನ ಶ್ರೀ ಆಕಾಶ್ ಶೆಟ್ಟಿ ವೇದಿಕೆಗೆ ಬರ್ತದೆ ಪೂತ ಮಾನಾದಿಗೆ ನಿಂತಿದ್ದು ನೋಡು. ಬನ್ನೋದಕ್ಕೆ ಏನೊಂದಿಲ್ಲ. ನನ್ನ ದುಂಬುಗು ಭಟ್ಟರ ಸಂಘ ಉಳ್ಳಾಲ ವಲಯದ 14 ಗ್ರಾಮದ ಅಧ್ಯಕ್ಷರನ್ನ ವೇದಿಕೆಗೆ ಬಂದದ್ದು ಪೂತ ಮಾನಾದಿಗೆ ನಿಂತಿದ್ದು ನೋಡು. ಉಳ್ಳಾಲ ಗ್ರಾಮ ಸಮಿತಿದ ಅಧ್ಯಕ್ಷರಾಯಿನ ಚಿತ್ತರಂಜನ್ ಮಾಡ, ಪೆರ್ಬನ್ನೂರು ಗ್ರಾಮದ ಅಧ್ಯಕ್ಷರಾಯಿನ ಸುರೇಂದ್ರ ಶೆಟ್ರು, ಸೋಮೇಶ್ವರ ಗ್ರಾಮದ ಅಧ್ಯಕ್ಷರಾಯಿನ ಪುಷ್ಪರಾಜ್ ಶೆಟ್ಟಿ, ಕೋಟೆಕಾರ ಗ್ರಾಮದ ಅಧ್ಯಕ್ಷರಾಯಿನ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗುತ್ತು, ತಲಪಾಡಿ ಗ್ರಾಮದ ಅಧ್ಯಕ್ಷರಾಯಿನ ಸುಧಾಕರ್ ಅಡ್ಡೆಂತಾಯರು, ಕಿನ್ಯಾ ಗ್ರಾಮ ಸಮಿತಿ ಅಧ್ಯಕ್ಷರಾಯಿನ ಶಿವರಾಮ್ ಶೆಟ್ಟಿ ಸಾಂತೆಗುತ್ತು, ಮನ್ಯನಾಡಿ ಗ್ರಾಮದ ಅಧ್ಯಕ್ಷರಾಯಿನ ಪುರಂದರ ಶೆಟ್ರು, ಕೊಣಾಜೆ ಗ್ರಾಮದ ಅಧ್ಯಕ್ಷರಾಯಿನ ರವೀಂದ್ರ ರಾಯ್ ಅರೆಂಗಳ, ಅಮ್ಲಮೊಗರ್ ಗ್ರಾಮದ ಅಧ್ಯಕ್ಷರಾಯಿನ ಪ್ರವೀಣ್ ರಾಯ್, ಮುನ್ನೂರು ಗ್ರಾಮದ ಅಧ್ಯಕ್ಷರಾಯಿನ ಶಶಿಕರ್ ಶೆಟ್ಟಿ, ಬೆಳ್ಮಾ ಗ್ರಾಮದ ಅಧ್ಯಕ್ಷರಾಯಿನ ಮೋಹನ್ ದಾಸ್ ಶೆಟ್ಟಿ, ಹರೇಕಳ ಗ್ರಾಮದ ಅಧ್ಯಕ್ಷರಾಯಿನ ಮಾಬಲ ಹೆಗ್ಡೆ, ಪಾವೂರು ಗ್ರಾಮದ ಅಧ್ಯಕ್ಷರಾಯಿನ ಯೋಗೀಶ್ ಹೆಗ್ಡೆ,
ಅಂಚನೆ ಬೋಲಿಯಾರು ಗ್ರಾಮದ ಅಧ್ಯಕ್ಷರಾಯಿನ ರೋಹಿನಾಥ್ ಶೆಟ್ಟಿ ಮೊದಲು ವೇದಿಕೆಯ ಬದ್ದದ ಅಧ್ಯಕ್ಷರನ್ನ ಕೈದು ಪೂತ ಮಾನಾದಿಗೆ ನಿಂತು ಅಧ್ಯಕ್ಷರನ್ನ ಕೈದು ಪೂತ ಮಾನಾದಿಗೆ ನಿಂತು ನೋಡೋದಕ್ಕೆ ಏನೊಂದಿಲ್ಲ. ಕೆಲಸ ಮಲ್ತದ್ದು ಪುನಂಚಿನ ನಮ್ಮ ಸಂಘದ ಪ್ರತಿ ಕೆಲಸ ಕಾರ್ಯದ ಬೆರಿಸಾಯ ಕೊಟ್ಟು ಪ್ರತಿ ಒಂಜಿ ಕಾರ್ಯಕ್ರಮಗಳ ತಾಂಗೋರ್ಪುನಂಚಿನ ಶ್ರೀ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ ಗೊತ್ತು ಮೇರ ನೇತೃತ್ವದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ 2022-23 ಸಾಲದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಯಿನ ಗಳಿಗೆಡು ಐದ ಮುತಾಲಿಕೆಯನ್ನು ವಹಿಸೊಂದು ಪುನಂಚಿನ ಸಾರಥ್ಯದ ಕೆಳಗಿನ ಕೋಟೆಗಾರದ್ದು ಶ್ರೀ ಕೃಷ್ಣ ಶೆಟ್ಟಿಯನ್ನು ನಮ್ಮ ಒಂದು ಗೌರವ ಮಲ್ಕೊಡು ಪಂಚಿನ ಅಭಿಲಾಷೆಡ್ ಅದನ್ನು ವೇದಿಕೆಗೆ ಆಹ್ವಾನ ಮಾಡ್ತಂದಿಲ್ಲ ಮಾತೆಲ್ಲ ಒಂದು ಕರತಾಣದ ಗೌರವ ಕೊಡು ಬಂದ ನೆಲೆಟ್ಟು ಕೇಳೋದು ವೇದಿಕೆ ಪುನಂಚಿನ ಅಧ್ಯಕ್ಷದ ಅತಿಥಿಗಳ ಒಟ್ಟಿಗೂ ನಮ್ಮ ಮಾಜಿ ಬಂಧುಗಳೇ 14 ಗ್ರಾಮಗಳ ವ್ಯಾಪ್ತಿಡು ಅಮೃತ ಮಹೋತ್ಸವದ ಹೊಸ್ತಿಳ್ಳು ಪುನಂಚಿನ ಅತ್ಯಂತ ಪ್ರತಿಷ್ಠಿತವಾಯಿನಂಚಿನ ಒಂದು ಸಹಕಾರಿ ಬ್ಯಾಂಕ್ ಹೋಗುಂಟೊಂದು ಕೇಂದ್ರ ಅವು ನಮ್ಮ ವಲಯ ವ್ಯಾಪ್ತಿಡು ಪುನಂಚಿನ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಸರಿಸುಮಾರು 15,000 ಹೆಚ್ಚಿಗೆ ಸದಸ್ಯರು ಪುನಂಚಿನ ಈ ಒಂದು ಸಹಕಾರಿ ಸಂಘಕ್ಕೆ ನಮ್ಮ ಹಿರಿಯರು ಮಸ್ತ್ ಎಡೆಯನ ಬೆಂಡದು ಐನೊಂದು ಸ್ಥಾನಮಾನ ಕಂತುಕೊಳ್ಳದೆ ಪ್ರಸ್ತುತ ನೇತೃತ್ವ ವಹಿಸಿದನಾರು ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಗಾರರು ಬಹುಶಃ ಅರ್ನ ಅವಧಿನ ಈ ಒಂದು ಸಹಕಾರಿ ಬ್ಯಾಂಕ್ದ ಸುವರ್ಣ ಯುಗ ಅನುಪನಲ್ಲಿ ಅದರ ನೇತೃತ್ವಡು ಬ್ಯಾಂಕ್ ತನ್ನವ್ಯಾಯಿನಂಚಿನ ಸುಸಜ್ಜಿತವಾಯಿನಂಚಿನ ರಡ್ಡು ಸ್ವಂತ ಕಟ್ಟುನಲ್ಲಿನ ಮತ್ತೊಂದು ಸುಸಜ್ಜಿತವಾಯಿನಂಚಿನ ಆಡಳಿತ ಕಚೇರಿ ಮತ್ತದು ಇರಿಕಾನಗ ಪ್ರತಿಷ್ಠಿತವಾಯಿನಂಚಿನ ಸಹಕಾರಿ ಬ್ಯಾಂಕ್ ರಾಜ್ಯದ ಗುರುತಿಸುವ ನಂಚಿನ ಕೆಲಸ ನಾನು ಮಾಡಿದ್ದೇವೆ ಸರ್ವ ನಿರ್ದೇಶಕರನ್ನಾಗಲ್ಲ ಒಟ್ಟು ಹಾರೈಕೆ ಸಹಕಾರದೊಟ್ಟು ಗ್ರಾಮದಗಳಿಗೆಲ್ಲ ಒಂದು ಸಹಕಾರ ಗುರುಪು ನಂಚಿನ ವಿದ್ಯಾರ್ಥಿ ಸೇವಾ ಸಹಕಾರಿ ಬ್ಯಾಂಕ್ಲ ಒಂಜಿ ಮಾತ್ರ ತಂದೆ ವೈಯಕ್ತಿಕವಾದ ಈ ಐತ ಸಾರಥ್ಯ ವಹಿಸಿದ ಐತ ನೇತೃತ್ವ ಹೊಂದಿದ್ದು ನಂಚಿನ ವ್ಯಕ್ತಿ ಶ್ರೀ ಕೆಳಗಿನ ಕೋಟೆಕಾರ ಗೊತ್ತು ಕೃಷ್ಣ ಶೆಟ್ಟಿರ್ಲ ಈ ಭಾಗದ ಸಾಮಾಜಿಕವಾದ ಹಾಗೂ ತನ್ನವ್ಯಾಯಿನ ಕೊಡುಗೆಯನ್ನು ಕೊರ್ಪುನಾರು ಉದ್ಯಮಿ ಆದಿದ್ದು ಸಮಾಜದ ಕಟ್ಟಕಟದ ವ್ಯಕ್ತಿನೆಲ್ಲ ಲೆಪ್ಪು ಹೋಗೋರ್ಪು ನಂಚಿನ ವ್ಯಕ್ತಿತ್ವದ ಇಲ್ಲಿ ಬಂಟರ ಸಂಘ ಔಳ್ಳರ ವಲಯ ಅದೇ ರೀತಿ ಸಿರಿ ಮಹಿಳಾ ಉಳಿತಾಯ ಗುಂಪುಗಳ ಒಕ್ಕೂಟ ನನ್ನನ್ನು ಇಲ್ಲಿ ಕರೆದಿದ್ದಾರೆ. ಸೊ ನಾನೇನು ದೊಡ್ಡ ಮಾತಾಡುವವಳೆಲ್ಲ ಜಾಸ್ತಿ ನಿಮ್ಮ ಹಾಗೆ ಒಬ್ಳು ಲೆಕ್ಚರರ್ ಅಷ್ಟೇ. ಸೊ ತುಂಬ ಖುಷಿ ಆಗ್ತಾ ಇದೆ ನನ್ನನ್ನು ನಿಮ್ಮ ಜೊತೆ ಇವತ್ತು ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ನಿಮ್ಮ ಜೊತೆ ನನ್ನನ್ನು ಕರೆದಿದ್ದಾರೆ. ತುಂಬ ಹಿರಿಯರ ಜೊತೆ ನಾನು ಮಾತಾಡೋದು ಅಷ್ಟು ಸರಿಯಾಗಲ್ಲ, ಆದರೂ ಇಲ್ಲಿ ಕರೆದದಕ್ಕೆ ಒಂದೆರಡು ಮಾತಾಡುವುದು ಅನಿವಾರ್ಯ. ಸೊ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎನ್ನುವಂತೆ ಎಲ್ಲಿ ಮಹಿಳೆಯರಿಗೆ ಗೌರವ ಅಥವಾ ಪೂಜೆ ಅಥವಾ ಗೌರವ ಸಿಗ್ತದೋ ಅಲ್ಲಿ ಆ ಸಮಾಜ ತುಂಬ ಖುಷಿಯಿಂದ ಇರ್ತದೆ. ಅದೇ ರೀತಿ ಇಲ್ಲಿ ಪೂಜೆ ಅಥವಾ ಎಲ್ಲ ಮಹಿಳೆಯರು ಒಟ್ಟುಗೂಡಿ ನಮ್ಮ ಈ ಉಳ್ಳಾಳ ಬಂಟರ ಸಂಘ ಅದೇ ರೀತಿ ಸಿರಿ ಸಂಘಗಳ ಗ್ರೂಪ್ಗಳು ಎಲ್ಲ ಸೇರಿ ಇಂಥ ಒಂದು ಈಗ ಅವರು ವರದಿ ಓದಿದ ಹಾಗೆ ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದೊಂದು ಚಿಕ್ಕ ಕೆಲಸ ಆಗಿರ್ಬೋದು ಅದನ್ನು ಅಥವಾ ದೊಡ್ಡ ಕೆಲಸ ಆಗಿರ್ಬೋದು, ಅದು ಕೆಲಸ ಆಗ್ತಾ ಇದೆ ಈ ಗ್ರೂಪ್ನಿಂದ. ಅದು ತುಂಬ ಖುಷಿಯಾದ ವಿಷಯ. ಎಸ್ಪೆಷಲಿ ಮಹಿಳೆಯರಿಗೆ ಅಥವಾ ಮಹಿಳೆಯರನ್ನು ಖಾಲಿ ಅಡಿಗೆ ಮನೆಗೆ ಸೀಮಿತವಾಗಿರುವ ಮಹಿಳೆಯರು ಬಂದು ಇಲ್ಲಿ ತಮ್ಮ ಸಮಯವನ್ನು ಇಲ್ಲಿ ಕಳೆಯುತ್ತಾ ಅಥವಾ ತಮ್ಮ ಯಾವುದೇ ಪ್ರಾಬ್ಲಮ್ಗಳನ್ನು ಅವ್ರ ಜೊತೆ ಹೇಳ್ತಾ ಅವರಿಗೆ ಒಂದು ಉತ್ತಮವಾದ ಒಂದು ಅವಕಾಶವನ್ನು ಇಲ್ಲಿ ನೀಡಿದ್ದಾರೆ. ಅದಕ್ಕೆ ನಾವು ಅವರಿಗೆ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಸೇ ಲೈಕ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೇರ್ ವರ್ಕ್. ಸಿರಿ ಮಹಿಳಾ ಉಳಿತಾಯ ಸಂಘ ಹಾಗೂ ಬಂಟರ ವಲಯದವರು
ಮಹತ್ವವನ್ನು ನೀಡ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಹಾಗೆ ಮಹಿಳೆಯರಿಗೆ ಒಂದು ಉತ್ತಮವಾದ ಗೌರವ ನೀಡಿದರೆ ಅದು ತುಂಬಾ ಶ್ಲಾಘನೀಯ ವಿಷಯ. ಸೊ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಅವರೊಂದು ಮನೆಗೆ ಮಾತ್ರ ಸೀಮಿತವಾಗಿ ಇದೆ ಗಗನ ಸಖಿಯಾಗಿ, ಮನೆಯ ಎಲ್ಲರ ಮನಗ ಸಖಿಯಾಗಿಯೂ ಹಾಗೆ ಗಗನ ಸಖಿಯಾಗಿಯೂ ಈಗ ಎಲ್ಲ ಕ್ಷೇತ್ರದಲ್ಲಿ ನಮ್ಮ ಬಂಟ ಮಹಿಳೆಯರು ಮುಂದೆ ಬಂದಿದ್ದಾರೆ. ಅದಕ್ಕೆಲ್ಲ ನಮ್ಮ ಈ ಪುರುಷರ ಸಹಾಯದಿಂದ ಸಾಧ್ಯ. ಸೊ ಅವರಿಗೂ ನಾವು ನಮ್ಮ ಧನ್ಯವಾದವನ್ನು ಹೇಳಬೇಕು. ಸೊ ಸಿರಿ ಮಹಿಳಾ ಸಂಘಗಳು ಅವರನ್ನು ಒಂದು ಉಳಿತಾಯದ ಒಂದು ಅಭ್ಯಾಸವನ್ನು ಅವರಿಗೆ ಬೆಳೆಸ್ತದೆ. ಅದೇ ರೀತಿ ಅವರನ್ನು ಪ್ರತಿ ಕಾರ್ಯದಲ್ಲಿ, ಅಂದರೆ ಇಟ್ ಮೇ ಬಿ ಲೈಕ್ ಟೈಲರಿಂಗ್ ಅಥವಾ ಫ್ಲವರಿಂಗ್ ಅಥವಾ ಜೇನು ಸಾಕಣೆ ಅಥವಾ ಯಾವುದೇ ಒಂದು ರೀತಿಯಲ್ಲಿ ಅವರನ್ನು ತುಂಬಾ ಎಂಪವರ್ ಮಾಡ್ತಾ ಇದೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು. ಸೊ ಅವರಿಗೆ ಆರ್ಥಿಕವಾಗಿ ಅದೇ ರೀತಿ ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಒಂದು ಅವಕಾಶವನ್ನು ನೀಡಿದೆ. ಅವರಿಗೂ ನಾವು ಪ್ರತಿ ಇದರಲ್ಲಿ ಕೂಡ ಧನ್ಯವಾದವನ್ನು ಹೇಳ್ತಾ ಇರಬೇಕು. ಸೊ ಮಕ್ಕಳಿಗೆ ನಮ್ಮ ಮಹಿಳೆಯರು ಸಮಾಜದಲ್ಲಿ ಒಂದು ಪ್ರಮುಖ ಅಂಗ. ಯಾಕೆಂತ ಹೇಳಿದ್ರೆ ನಾವು ಮನೆಯಲ್ಲಿ ನಾವು ಒಂದು ಮಕ್ಕಳಿಗೆ ಒಂದು ಮೊದಲ ಗುರುಗಳು. ನಮ್ಮನ್ನೇ ನೋಡಿ ಮಕ್ಕಳು ಎಲ್ಲ ಕಲಿತಾರೆ. ಈಗ ಎಷ್ಟೇ ಪುರುಷರು ಮುಂದೆ ಹೋಗಿ ಅವರ ಸಾಧನೆಯನ್ನು ಮಾಡಬೇಕಿದ್ರು ಮನೆಯಲ್ಲಿ ಅವರಿಗೆ ಉತ್ತಮವಾದ ಒಂದು ಪ್ರೋತ್ಸಾಹ ಅಥವಾ ಉತ್ತಮವಾದ ಒಂದು ಎನ್ವೈರನ್ಮೆಂಟ್ ಸಿಕ್ಕರೆ ಮಾತ್ರ ಅವರಿಗೆ ಸಾಧ್ಯ. ಇಲ್ಲದಿದ್ದರೆ ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಈಗ ನಾವು ಇನ್ಫೋಸಿಸ್ ತಗೊಳ್ಬೋದಾ, ಸುಧಾಮೂರ್ತಿ ಅವರ ಒಂದು ಸೇವಿಂಗ್ ಹ್ಯಾಬಿಟ್ ದಟ್ ಹೆಲ್ಪ್ ಹಿಮ್ ಟು ಸ್ಟಾರ್ಟ್ ದಟ್ ಇನ್ಫೋಸಿಸ್. ಅದೇ ರೀತಿ ನಾವು ಪ್ರತಿಯೊಂದು ನಮ್ಮ ಒಂದು ಜೀವನದಲ್ಲಿ ನಾವು ಒಂದು ಉತ್ತಮವಾಗಿ ಅವರಿಗೆ ಒಂದು ರೋಲ್ ಮಾಡೆಲ್ ಆಗಿರ್ಬೇಕು. ನಮ್ಮ ಮಕ್ಕಳಿಗೆ ಇರ್ಬೋದು ಅಥವಾ ನಮ್ಮ ಮನೆಯವರಿಗೆ ಇರ್ಬೋದು. ಸೊ ನಮ್ಮಿಂದಾಗಿ ಏನೇನು ಆಗ್ತದೆ, ನಮ್ಮಿಂದಾಗಿ ಏನು ನಾವು ಮಾಡ್ಬೋದು ಅದನ್ನು ನಾವು ಉತ್ತಮ ರೀತಿಯಲ್ಲಿ ಮಾಡಿ ತೋರಿಸ್ಬೇಕು. ನಾವು ಅವರಿಗೆ ಪ್ರತಿ ಸ್ಟೆಪ್ನಲ್ಲೂ ಒಂದು ಉತ್ತಮವಾದ ಸಹಕಾರವನ್ನು ನೀಡಬೇಕು. ಅದೇ ರೀತಿ ನಾವು ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಎಜುಕೇಟ್ ಅವರ್ ಕಿಡ್ಸ್. ಆರ್ ನಾವು ಕೂಡ ಎಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಉಂಟು ಅಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು. ಈಗ ನೀವು ಎಲ್ರಿಗೂ ಕೂಡ ನಿಮ್ಮ ಮನೆಯಲ್ಲೇ ಬೇಕಾದಷ್ಟು ಕೆಲಸ ಇರ್ತದೆ, ಆದರೂ ನೀವು ಇಲ್ಲಿ ಬಂದು ಇಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ತುಂಬಾ ಖುಷಿಯ ವಿಚಾರ. ಸೊ ಅದೇ ರೀತಿ ನಾವೆಲ್ಲರೂ ಕೂಡ ಇತರರ, ಈಗ ಬೇರೆಯವರಿಗೆ ಪ್ರಾಬ್ಲಮ್ ಇರ್ತದೆ, ಅವರಿಗೆ ನಾವು ಅವರಿಗೆ ಎಂತ ಕಷ್ಟ ಉಂಟು ಫಿನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅಂತ ಏನಿಲ್ಲ, ಆದರೂ ಅವರನ್ನು ಕೇಳುವಾಗ ಅವರಿಗೆ ಒಂದು ನಾವು ಸ್ಪಂದಿಸುವಾಗ ಅವರಿಗೆ ತುಂಬಾ ಖುಷಿ ಆಗ್ತದೆ. ಅಂತಹ ಕೆಲಸವನ್ನು ನೀವೆಲ್ಲ ಮಾಡ್ತಾ ಇದ್ದೀರಾ. ಅವ್ರ ಜೊತೆ ನನ್ನನ್ನು ಇವತ್ತು ಕರೆದಿದ್ದೀರಾ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಉಂಟು. ಸೊ ನಾನು ಒಂದೇ ಒಂದು ಹೇಳೋದು, ನಿಮ್ಮ ಪ್ರತಿ ಜೀವನದಲ್ಲೂ ಪ್ರತಿ ಮೂಮೆಂಟ್ ಅಲ್ಲಿಯೂ ನೀವು ಹ್ಯಾಪಿ ಆಗಿರಿ. ಅದೇ ರೀತಿ ನಿಮ್ಮನ್ನು ಬೇರೆ ಬೇರೆ ಸಮಾಜ ಕಾರ್ಯಗಳಲ್ಲಿ ತೊಡಗ್ತಾ ಇರಿ. ನಿಮ್ಮಿಂದ ನಿಮ್ಮ ಮಕ್ಕಳನ್ನು ಒಳ್ಳೆ ರೀತಿ ಬೆಳೆಸಿ. ಮತ್ತೆ ನಮ್ಮ ಪ್ರತಿ ಜೀವನದಲ್ಲೂ ಇನ್ನೊಬ್ಬರಿಗಾಗಿ ದೋಸ್ ಹೂ ಆರ್ ಲಿವಿಂಗ್ ಫಾರ್ ಅದರ್ಸ್ ಆರ್ ಅಪ್ರಿಷಿಯೇಟೆಡ್. ನಮ್ಮ ಮಹಿಳೆಯರು ಅಂತ ಹೇಳಿದ್ರೆ ನಾವು ಒಂದು ತಾಯಿಯಾಗಿ ಅಥವಾ ಮಗಳಾಗಿ ಅಥವಾ ಸಹೋದರಿಯಾಗಿ ಅಥವಾ ಬೇರೆ ಬೇರೆ ಒಂದು ರೋಲನ್ನು ನಾವು ಮಾಡುವಂತಹ ಶಕ್ತಿ ಆ ದೇವರು ನಮಗೆ ಕೊಟ್ಟಿದ್ದಾರೆ. ಆ ಶಕ್ತಿಯನ್ನು ನಾವು ಉಪಯೋಗಿಸಬೇಕು. ಅದೇ ರೀತಿ ನಾವು ನಮ್ಮ ಪ್ರತಿ ಜೀವನದಲ್ಲಿಯೂ ಖುಷಿಯಾಗಿಕೊಂಡು ನಾವು ಮನೆಯಲ್ಲಿ ಒಂದು ಹೆಣ್ಣು ಖುಷಿಯಾಗಿದ್ರೆ ಇಡೀ ಮನೆ ಖುಷಿಯಾಗಿರ್ತದೆ. ಸೊ ನಾವು ಯಾವುದೇ ಪ್ರಾಬ್ಲಮ್ ಇದ್ರೂ ನಾವು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ನಾವು ನಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮಸ್ತ್ ಸಂತೋಷವನ್ನು ದಯಕೊಂಡ ನಮಗ ಒಂಜಿ ಈ ಒಂಜಿ ಬಂಟೆರ್ನ ಸಂಘಟನೆ ಅಂಚನೆ ಬಂಟೆರ್ನ ಒಂಜಿ ಕಾರ್ಯಕ್ರಮಗಳು ಮಸ್ತ್ ಒಂಜಿ ಆಸಕ್ತಿ ಇಟ್ಟಿನಂಚಿನ ವ್ಯಕ್ತಿ ಅಂಚನೆ ಒಂಜಿ ಎಂಕಲ್ನ ಎಕ್ಕರ್ನ ಒಂಜಿ ಬಂಟರ ಸಂಘ ಉಂಟು. ನಮ್ಮ ಬಂಟರ ಸಂಘದ ಅಧ್ಯಕ್ಷ ಆದ ನಮಗ ಒಂಜಿ ಕೆಲಸ ಮಲ್ಪನೆಟ್ಟ ಈ ಒಂಜಿ ಕಾರ್ಯಕ್ರಮಗಳು ಭಾಗವಹಿಸ ನಮ್ಮ ಮಸ್ತ್ ಖುಷಿ ಆಗ್ತದೆ. ಯಾಕಂದ್ರೆ ಎಕ್ಕಲ್ನ ಎಕ್ಕರ್ ಬಂಟರ ಸಂಘ ನಮ್ಮ ಉಳ್ಳಾಲ ವಲಯದ ಮಲ್ಲ ಆತು ಎಕ್ಕರ್ ಬಂಟರ ಸಂಘ ಒಂಜಿ ಎಕ್ಕಲ್ನ ಒಂಜೇ ಗ್ರಾಮಕ್ಕೆ ಸೀಮಿತ ಆಯ್ನಂಚಿನ ಒಂಜಿ ಬಂಟರ ಸಂಘ ಉಳ್ಳಾಲ ವಲಯಡು 14 ಗ್ರಾಮలుండు. ಹೆಚ್ಚಿನ ಮಲ್ಲ ಕಾರ್ಯ ಮಾಡ್ಕೊಂಡಾಗ ಅದರ ಸಮಸ್ಯೆ ಎಕ್ಕಲ್ನ ಎಕ್ಕರ್ ಒಂಜೇ ಗ್ರಾಮ ಮಂಡಲ ನಮ್ಮ ಕಲ್ನ ಸಂಖ್ಯೆ ಅಂತ ಜಾಸ್ತಿ ಉಂಟು. ಒಂದು 25-300 ಇಲ್ಲೂ ಉಂಟು ನಮ್ಮ ಎಕ್ಕರ್ ಒಂಜೇ ಗ್ರಾಮಗಳು. ಅಂಚಾದ ಒಂದು ಧೈರ್ಯ ಬಂಟರ ಸಂಘ ಮಾತ್ರ ಬೇಕಾಯ್ತು ಒಂದು ಕೂಡ ಅಂಚಿನನೇ ಒಂಜಿ ಬಂಟ
ಬಂಡರ ಭವನ ನಮ್ಮಲ್ದ ನಂಗೆ ದಯಮಾಡಿ ನಮ್ಮ ಎಕ್ಕಾರ ತುಪ್ಪು ಉಲ್ಲಾಲ ಉಪ್ಪು ಬಂಡವಾಳ ತುಪ್ಪತ್ತು ಒವ್ಯಾದು ನಮ್ಮ ಬಂಟೆರ್ ಪಂಡ ನಮ್ಮ ಮಾತ ಒಂಜಿ ನನಗೆ ದಯಮಾಡ ನಮ್ಮ ಒರಿಯನ್ ಗೌರವನ ಮಾತಾಡ್ನಾಕು ನಂಗೆ ಒಂಜಿ ಮಲ್ಲ ಗೌರವ ಉಂಡಿ ಸಮಾಜೋಡು ದಾದ ಬಂಡ ಮಾತಾಡೋದು ಗೊತ್ತು ನಮ್ಮ ಬಂಟೆರ್ನಾಗಲಿ ಅಂಡಾದ ಒಂಜಿ ಈಗ ನಮ್ಮ ಅತಿಥಿ ಆದ ಗೈದಿ ಬಕ್ಕೊಂಜಿ ಪಾತಿರೋಡು ದಯಕತ್ರ ನಾವು ಒಂಜಿ ಪನ್ನೊಂದಿಲ್ಲ ದಯಮಾಡ ನಮ್ಮ ಯಾಪಲ್ಲ ಗೌರವಯುತ ವ್ಯಕ್ತಿಲ್ ನಾಕಲು ನಮ್ಮ ದಯಪಂಡ ಕೆಲವರು ಮಣ್ಪೇರು ನಮ್ಮ ಬಂಟೆರ್ನಾಕಲು ಒರಿ ತಾಕತ್ತುಂಡು ಇಂಚಿನ ಕೆಲಸ ಮಲ್ಪರೆ ತಾಕತ್ತುಂಡು ಮಲ್ತದ ಸಾಧನೆ ಮಲ್ಪನಾಕಲು ನಾಡ ನಮ್ಮ ಇಂಚ ನನಗೆ ಒಗ್ಗಟ್ಟಾದ ಮಲ್ಪನಂತೆ ಕಮ್ಮಿಂದ ಒಕ್ಕಡೆ ಅಂಚದಾಲ ಇಜ್ಜಿ ದಯಪಂಡ ನಮ್ಮ ಒಗ್ಗಟ್ಟಾದ ಕೆಲಸ ಮಲ್ಪು ನನ್ನ ಮೂಲ ನನಗೆ ಈ ಬಂಟರ ಸಂಘ ಯಾರ ಸಾಧ್ಯತೆ ಇದೆ ಅದನ್ನು ನಮ್ಮ ಎಕ್ಕಡ ಬಂಟರ ಸಂಘ ಯಾರ ಸಾಧ್ಯತೆ ಇದೆ ತಂಡ ನಮ್ಮ ಮಾತೃ ಸಂಘ ಒತ್ತಂಡ ಇತ್ತೆ ಜಾಗತಿಕ ಬಂಟರ ಸಂಘ ಒಕ್ಕೂಟ ದಯಪಂಡ ಬೆತೆ ಒವೇ ಒಂದು ಜಾತಿಡಂತೆ ಜಾಗತಿಕ ಬಂಟರ ಒಕ್ಕೂಟ ತನ್ನ ಮಾತೃ ಸಂಘ ಅಂತ ಮಲ್ಪಿನ ಒಂದು ಇಂಚಿ ಮಾತೃ ಸಂಘ ಇತ್ತಲ್ಲ ಮುಜು ನಾನು ಮಾತೃ ಸಂಘ ನಮ್ಮ ಎಟ್ಟು ಸಲ ಅಂಚೆ ಇಜ್ಜಿ ನಮ್ಮ ಒಗ್ಗಟ್ಟು ಅಂಡ ದಾದ ಬಂಡ ನಂಗೆ ಬೊಕ್ಕೊಂಜಿ ಧೈರ್ಯ ಉಂಟು ನಮ್ಮ ಇಂಡಿವಿಜುವಲ್ ಆದ ಒವೇ ಒಂಜಿ ಕೆಲಸ ಪಂಪಿನ ಒಂಜಿ ಧೈರ್ಯ ದಯಪಂಡ ನಮ್ಮ ಅಂತ ಒಂಜಿ ಹೆಚ್ಚಿನ ಪಂಪ ನಮ್ಮ ಒಂದು ಗಟ್ಟಿ ಮನಸ್ಸು ಕೊಂಡ ಒವೇ ಒಂದು ಕೆಲಸವನ್ನು ಮಲ್ಪ ದಯಪಂಡ ನಂಗೆ ಆಯ್ತ ಮಿತ್ತು ಶ್ರದ್ಧೆ ಪುನಃ ಅವೇ ಮಿತ್ತು ಒಂಜಿ ಆತ್ಮಶಕ್ತಿ ಬಂದ್ಪೇರು ನಂಗೆ ಆ ಒಂಜಿ ಒಂದು ಇತ್ತಿ ನಾವು ನಮ್ಮ ಹುಟ್ಟು ನಾಗ ತಿಕ್ಕಿದಿನ ಜನ ಒಂಜಿ ಉಂಡಾಡಬೇಕು ನಮ್ಮ ಬಂಡೇರಿಗೆ ಆಯ್ತು ಒಟ್ಟಿಗೆ ದಯಪಂಡ ಒಂಜಿ ನಮ್ಮ ಬೇತೆ ಒಂಜಿ ಕೊಡುಗೆ ಬರ್ಪುನೆಟ್ಲೊಳ್ಳೆ ದಯಪಂಡ ಸಮಾಜ ನಮ್ಮ ಅಂತೆಲ್ಲ ಕಾಸು ಎಷ್ಟೋ ಜನ ಒಳ್ಳೆ ಬಂಟೇರ್ ಮಕ್ಕಳು ಕಾಸು ಇದ್ದಾಗ ನಾವು ನನ್ನೋರಿಯ ಕೊರ್ಪಿನೆಟ್ ಅದ್ರ ತೋಜಿದ್ ಬೈದ್ರು ಮಾತ್ರ ಬಂಡರ್ ನಗಡ ಕಾಸು ಜಾಸ್ತಿ ಉಂಟು ಮನುಷ್ಯನಾಗೆಲ್ಲ ಕಾಸು ಜಾಸ್ತಿ ಉಂಟು ಮಾಡ್ಬೇಡ ಅವು ದಯಪಂಡ ನಮ್ಮ ಇತ್ತಿನ ನಮ್ಮ ಗುಟ್ಟು ಒಂಜಿ ನನ್ನೋರಿಯಾಗೆ ತೆರಿ ಆಡ್ಬೇಕು ನನ್ನೋರಿಯಾಗೆ ಆಡಿಲ್ಲ ಸಹಾಯ ಮಾಡ್ಕೊಂಡಂಚನ ಒಂಜಿ ಎಡ್ಡೆ ಒಂಜಿ ಹೃದಯವಂತಿಕೆಯನ್ನು ಒಂದಿಂತಿನಂಚನ ನಮ್ಮ ಸಮಾಜ ಒಂದು ಕಾಸು ಖಂಡಿತ ತುಂಡ ನಮ್ಮ ದರ್ಶನ ನೋಡೋದು ನಮ್ಮನ್ನ ಬಂಟೆಲ್ಲ ಕಾಸು ಇತ್ತಿನ ಬೇತ ಕಮ್ಯುನಿಟಿದಾಗಲು ಮಸ್ತ್ ಜನ ಒಳ್ಳೆ ಅಂಡ ಒಂದು ಸಮಾಜ ಒಂದು ತೊಯ್ಪಾವುದೇ ದಯತೊಯ್ಪಾಜಿ ಒಂದು ಧ್ವಜಪಾಂಡ ನಾಲ್ಕು ಇಂಚಿತ ಆಯ್ತಾ ಸಹಾಯ ಮಾಡ್ಕೊಡಪ್ಪನ ಪಂಪಿನ ಒಂದು ಸಂಕುಚಿತ ಮನೋಭಾವನೆ ಮಾತ್ರ ಬೇತ ಕಂಡ ಉಂಟು ಅಂಡ ನಮ್ಮ ಬಂಟೆರ ಅಂಚಾತು ನಮ್ಮ ಸಂಕುಚಿತ ಮನೋಭಾವನೆ ಮಾಡಿ ಕೆಲಸಕ್ಕೆ ಕುತ್ಕೊಂಡಿದ್ದ ಮನುಷ್ಯ ಸ್ವಭಾವ ಅಂಡಲ್ಲ ನಮ್ಮೆಟ್ಟು ಅಂತ ಅಂಚ ಸಂಕುಚಿತ ಮನೋಭಾವನೆ ಭಾರಿ ಕಡಿಮೆ ಹೆಚ್ಚ ಕಾಸು ದಾಂತಿನ ಎಲ್ಲ ಕಾಸು ಹತ್ತಂದ್ರೆ ನನ್ನ ನೀವು ಸಹಾಯ ಮಾಡ್ಕೊಂಡು ಎಡ್ಡೆ ಬುದ್ಧಿ ಇಟ್ಕೊಂಡು ನಮ್ಮ ಆ ಒಂದು ಒಂದು ನಮ್ಮವರಿಗೆ ಗೌರವ ಕೊಡ್ತೀನಂಚಿನ ಒಂದು ಮನಸ್ಸು ನನಗೆ ಖಂಡಿತ ನಮ್ಮ ದೊಡ್ಡ ಓಲ್ಲ ಬಂದೆ ಯಾನಂತ ಖಂಡಿತ ಬಂದಿದೆ ಅವನು ನನ್ನವರಿಯಾದ ಒಂದು ಗೌರವ ಮಾಡ್ಕೊಂಡು ಅಂತನ ನನ್ನವರಿಯಾಗ ಒಂದು ಸ್ಥಾನಮಾನ ಕೊಡ್ತೀನಂಚಿನ ಒಂದು ಎಡ್ಡೆ ಮನಸ್ಸು ನಮ್ಮ ಕಮ್ಯುನಿಟಿಗೆ ಇತ್ತೇನೆ ಅಂತ ನಮ್ಮ ಸಮಾಜಕ್ಕೆ ಇತ್ತೇನೆ ಅಂತ ಬೇರೆ ಆ ಸಮಾಜದಾಗಲಿ ಇಲ್ಲಿ ದಯಕೊಂಡ ಕೃಷ್ಣನ್ನೇ ನಮ್ಮ ಸಮಾಜದ ಅದಕ್ಕೂ ಆಂಡಲ ಮೂಲದಲ್ಲಿ ದಯ ಗೊತ್ತಂದ್ರೆ ನಾವು ಕ್ಷೇತ್ರನೇ ಬೇಟೆ ಈಗ ದಯಕೊಂಡ ಮಸ್ತ್ ಖುಷಿ ಅನ್ಕೊಂಡ್ರೆ ಯಾರು ಒಂದು ಸಹಕಾರಿ ಸಂಸ್ಥೆ ಉದ್ಯೋಗ ಇರ್ತದೆ ನಾನು ಸಹಕಾರ ಸಂಸ್ಥೆ ಕೆಲಸ ಮಾಡ್ತೀನಿ ಹತ್ರ ನಂಗೆ ಒಂಜಿ ಮೀಟ್ ನಮ್ಮ ಮೋಹನ್ದಾಸ್ ಕಾಫಿರಾಲ್ ಒಳ್ಳೆ ಭಾರಿ ವರ್ಷದ ನಿಂಚನೆ ಒಂಜಿ ಕೊಟ್ಟದು ಒಳ್ಳೆ ಸೊ ಕೆಲಸ ಮಾಡ್ತೀನಿ ನಾಗೂರಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಕೆಲಸ ಮಾಡಿದಾರ ಆ ಒಂದು ಅದು ಕೃಷ್ಣನ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ಗೆಲ್ಲ ಬೈದಿರಾರ ನಂಗೆ ದಯ ಗೊತ್ತಂಡ ಗೌರವ ಕೃಷ್ಣನ ಬೇರೆ ಬೇರೆ ಕ್ಷೇತ್ರ ಕೆಲಸ ಮಂದಿನಾರ ನಮ್ಮ ಗೊತ್ತಿದೆ ದಯಕೊಂಡ ನಮ್ಮ ಬಂಟೆನ ಒಂಜಿ ಒಂದೆಟ್ಟು ಪದಾರ್ಥಗಳು ಬೇಜಾರೆ ನಮ್ಮ ಸನ್ಮಾನ ಮಾಡ್ತಿನ ಸಹಕಾರಿ ಕ್ಷೇತ್ರ ಬಂಟ ಅವು ಮಾತಿರೆಲ್ಲ ಒಂಜಿ ಸಹಾಯ ಮಾಡ್ಕೊಂಡು ಸಹಕಾರಿ ಕ್ಷೇತ್ರ ಅಭಿವೃದ್ಧಿ ಆಡಿದ್ರು ಆ ಕ್ಷೇತ್ರ ಅಭಿವೃದ್ಧಿ ಆಗೋದು ಮತ್ತೆ ಒಂಜಿ ಪಾತ್ರ ದಯಕೊಂಡ ಮಹಾತ್ಮ ಗಾಂಧೀಜಿ ಹಬ್ಬಗ ನಮ್ಮ ಮುಂದೆಟ್ಟೆ ಸ್ವಾತಂತ್ರ್ಯ ತಿಳ್ಕೊಂಡು ದುಂಬೆ ಮಾಡೋದಿದ್ದೇರಿಗೆ ಅದ ಬಂಡ ಒಂಜಿ ಊರು ಎಡ್ಡೆ ಅವಡಂಡ ಒಂಜಿ ಎಡ್ಡೆ ಶಾಲೆ ಗೋಡಿಗೆ ಒಂಜಿ ಗ್ರಾಮ ಪಂಚಾಯತ್ ಗೋಡಿಗೆ ಅಂಚನೆ ನನ್ನಲ್ಲ ರೈತರ ವಿಶೇಷವಾದ ರೈತರ ಬಗ್ಗೆ ಜನಕ್ಕೆಲ್ಲ ಆರ್ಥಿಕವಾದ ರೈತನಕ್ಕಲೆ ಉದ್ಧಾರ ಅವಡಂಡ ಒಂಜಿ ಎಡ್ಡೆ ಸಹಕಾರಿ ಸಂಸ್ಥೆ ನೋಡೋದು ಅಂಚ ಕೃಷ್ಣನೇ ಬಹುಶಃ ಅಧ್ಯಕ್ಷ ಆಗ್ಬೇಕಾದ್ರೆ ತೋಟಗಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ದತ್ತು ದುಂಬಲ ಎಡ್ಡೆ ಉದಾಹರಣೆ ಬ್ಯಾಂಕ್ ಎಡ್ಡೆ ಉದೀತ ನಾಂಡಲ್ಲ ಅವ್ರು ನನಾತ ಅಭಿವೃದ್ಧಿ ಮಾಡ್ತಾರೆ ಅವಳ ಅವಕಾಶ ಐತಿ ನಾವು ಒಂದು ಅವಕಾಶನ ಉಪಯೋಗ ಮತ್ತೊಂದು ಕೃಷ್ಣನೇ ಬಹುಶಃ ಅಂತ ಮಾತ ಈಗ ಸಂಬಂಧಪಟ್ಟ ನಗಲಿನ ಒಟ್ಟುಗುದೇ ತಂದು ಕೊಂಪಿನಂಚಿನ ಒಂಜಿ ದಯಕೊಂಡ ಮಸ್ತ್ ಜನ ದುಂಬಲ ಅಧ್ಯಕ್ಷರು ಲಾತೇರ ಅಂಡ ಈ ಒಂಜಿ ಸ್ಥಿತಿಗೆ ಬೈತಿ ದಯಕೊಂಡ ಅವು ನಮ್ಮ ಒಂಜಿ ಬಂಡ ಸಮಾಜದ ಒಂದು ಮಲ್ಲ ಎಂಚಿನ ಕೊಡುಗೆ ನಂಗೆ ಒಂಜಿ ಚಿಕ್ಕ ದಿನಂಚಿನ ಬಹುಶಃ ದೇವರೇ ಕೊಡ್ತೀನಿ ಹಿಂದೂ ಮನೋಲಿ ಕೃಷ್ಣನ್ನೆಲ್ಲ ಈ ಸರ್ತಿ ಬಹುಶಃ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯರು ಐಕ್ಯ ನಮ್ಮ ಮೂಲು ನಮ್ಮ ಮಾತ ಬಂಟೆ ಸೇರಿದರೆ ಸನ್ಮಾನ ಬಂದೈತೆ ಖಂಡಿತ ಅರೆಗೆ ಐದು ಮಲ್ಲ ಒಂದು ಮಲ್ಲ ಗೌರವ ತನ್ನ ಸನ್ಮಾನ ಅರೆಗೆ ಅವನು ರಾಜ್ಯೋತ್ಸವ ಪ್ರಶಸ್ತಿ ಜೊತೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಜೊತೆ ನನಗೆ ಎಷ್ಟು ಖುಷಿ ಆತಲ್ಲ ಬಹುಶಃ ಯಾನೇ ಐದಲ್ಲ ಒಂದು ಪಟ್ಟು ಜಾಸ್ತಿ ಖುಷಿ ಆದದ್ದು ಒಂದೇ ಆನಾಡಲ್ಲ ಮೊದಲು
ಎನ್ನೊಂದಿಲ್ಲ ಅಂಚನೆ ಬೊಕ್ಕ ದಾರದೊಕ್ಕಡೆ ನಮ್ಮ ಯಾಪಲ ಬಂಟೆರ ಅಂಚನೆ ಬೊಕ್ಕರೆ ನಮ್ಮ ಯಾಪಲ ತೀರ್ಥ ಮಾಲ್ಪುನಾಗಲ್ಲ ತನ್ನಂಡಾಗಲೇ ಅಂಚ ಇಂಚ ಪಂಪಿನ ಜನ ಅಂತ ನಮ್ಮ ಯಾಪಲ ಬೊಕ್ಕ ನಮ್ಮ ಜಾತಿವಾದಿನಾಗಲ್ಲ ಗ್ಯಾರಂಟಿ ಏನು ಮಾಡ್ಬೇ ಬಂಟೆರಿ ಏಪಲ ನಮ್ಮ ಜಾತಿವಾದಿನಾಗಲ್ಲ ನಂಗೆ ನಮ್ಮ ಜಾತಿನ ಮಿತ್ರ ಅಭಿಮಾನ ಕೊಡು ಪಕ್ಕನ ಅಂಚನೆ ನಂಗೆ ಸ್ವಾಭಿಮಾನ ಕೊಡು ಯಾಪಣ್ಣ ಮನುಷ್ಯ ಬಂದ ಅಂಚನೆ ಯಾಪಲ್ಲ ನಮ್ಮೇನೆ ನಮ್ಮ ಸ್ವರೂಪ ಒಂದು ಮಾಲ್ಕೊಡೆ ನಾನು ಅಭಿವೃದ್ಧಿ ಮಾಡ್ತಾರೆ ತಗೊಂಡು ನಮ್ಮೇನೆ ಅಡ್ಡೆ ಮಾಡ್ತಾರೆ ತಗೊಂಡು ಆಯ್ತು ಒಟ್ಟು ಬೊಕ್ಕ ನನ್ನೊಂದು ಜನಕ್ಕೆ ಅಭಿವೃದ್ಧಿ ಮಾಡ್ತಾರೆ ತೂಕನಂಚನ ಮಲ್ಲ ಪ್ರವೃತ್ತಿ ನಮ್ಮ ಒಂಜಿ ಸಮಾಜದ ಜನಕಲೆ ನಮ್ಮ ತೂಪ ಯಾವ್ದೋ ವಿದ್ಯಾರ್ಥಿಂಚ ನಮ್ಮ ತಗೊಂಡಿಲ್ಲ ಆ ಒಂಜಿ ಎಡ್ಡೆ ಬುದ್ಧಿ ಕೊಟ್ಟು ನಂಗೆ ದೇವರಿಗೆ ಕೊಡ್ತೀರಿ ಅಂಚನೆ ನಂಗೆ ಆ ಒಂಜಿ ಕೊಡ್ತಿನ ಒಂಜಿ ಎಂಚಿನ ಒಂಜಿ ಉಂಡು ಅವನು ನಮ್ಮ ಎಡ್ಡೆ ರೀತಿ ದುಂಬುಕೊಂಡ ಹತ್ರ ಬಹುಶಃ ಓಲ್ ಪೋಂಡಲ್ಲ ಮರಳಿ ನಮ್ಮ ಜಾಗತಿಕ ಭಂಡಾರ ಸಂಘದ ಉಂಡೆಟಿದೆಯ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಐದನೇ ವಿಶೇಷವಾದ ನಮ್ಮ ಗೃಹ ಸಚಿವರಾಯನ ಮೇಯರ್ ಪರಮೇಶ್ವರ್ ದಯಪಂಡ ಆರೋಗ್ಯ ಈತು ಶೋಕ ಸ್ಪೀಚ್ ಮಾಡ್ತದೆ ಬೊಕ್ಕ ನಮ್ಮ ಬಂಟರ್ನ ಪರ ಒಂದು ಉದೇಟು ಗುಣಗಾನ ಮಂದಿರ್ಕೊಂಡ ಮಸ್ತ್ ಖುಷಿ ಅಂತ ದಯಪಂಡ ನಮ್ಮ ದುಬೈಗೆ ಹೋಗ್ಲಿ ಅಂತಂದು ಅಮೇರಿಕಾಗೆ ಹೋಗ್ಲಿ ಓದ್ಕೊಂಡಲ್ಲ ಎಂಗಲೇನು ಕನ್ನಡ ಒಂದೊಂದು ಪೇರು ನಾವು ಕನ್ನಡ ಸಂಘ ಅಥವಾ ಬಂಟೆರ ಸಂಘ ಬಂಡ ಆತ ನಮ್ಮ ಮನುಷ್ಯನಾಗಲು ಹೋಲಿತ್ತು ನಾವು ವರ್ಲ್ಡ್ದ ಹೋಲಿತ್ತೇ ಇರಲ್ಲ ಆತ ಲೀಡಿಂಗ್ ಪೇಪರ್ ಅಂಚನ ಒಂಜಿ ಕೆಪಾಸಿಟಿ ಉಂಟು ಬೊಕ್ಕ ಇಡೀ ವರ್ಲ್ಡ್ದ ಒಂಜಿ ಮುಂದೇನು ಸಂಘಟನೆ ಮಾಡ್ಕೊಂಡು ಮಲ್ಲ ಅಂದಾತು ಬೊಕ್ಕ ಒಂದು ಕಾರ್ಯಕ್ರಮ ಅಂಚೆ ನಮ್ಮ ಮನೆ ಮಾತೃ ಸಂಘದ ಒಂದು ಕಾರ್ಯಕ್ರಮ ಆತಂಡು ಮಾತ ಬಂಟೆರ್ನಗಳು ನಮ್ಮ ಐಟು ಭಾಗವಹಿಸಿದ ದಯಪಂಡ ಒಂದು ಭಾಗವಹಿಸುವ ನಮ್ಮೆಲ್ಲ ಸಂಗತಿ ಅಲ್ಲ ಆಯ್ತಾ ಮೆಲ್ಲ ಪ್ರಯೋಜನ ತಿಕ್ಕೊಂಡು ನಮ್ಮ ನನ್ನದ ಪೀಳಿಗೆ ಅಗ್ಲೆಗೆ ಮಸ್ತ್ ಪ್ರಯೋಜನ ತಿಕ್ಕೊಂಡು ಬಂದಿನ ಮಾತಾಡ ಅಂಚನೆ ವಿಶ್ವ ಬಂಟರ ಸಮ್ಮೇಳನ ದಯಪಂಡ ಆತೊಂದು ಜನ ಸೇರೋಡಂಗ ಅವು ನಮಗೆ ಮಾತ್ರ ಆ ಒಂದು ತಾಕತ್ತು ದಯಪಂಡ ದೂರ ಹೊಡೆದು ಬರ್ತದೆ ಒಂದು ವಿಶೇಷವಾದ ಒಂದು ಸಭಾ ಒಂದು ಇಡೀ ಒಂದು ನಮ್ಮ ಈ 2-3 ಜಿಲ್ಲೆ ಬೇತೆ ನಮ್ಮ ಬೇತೆ ಕಮ್ಯುನಿಟಿನಲ್ಲಿ ಕೊಡುಗೆ ಗಂಟೆ ಇರಗತ್ರ ಮಲ್ದಿನ ಅಂತ ನಮ್ಮ ಒಂದು ಒಗ್ಗಟ್ಟಂತ ಅಂಚಿನ ಒಂದು ಸಮಾವೇಶ ಮಸ್ತ್ ಖುಷಿ ಆಗ್ತದೆ ಐಟ್ ಅಂಚೆ ಇಂಚದಾಲು ಅವನಾಗ ಪ್ರಶ್ನೆ ಅದು ಜನ ಸೇರ್ತಾರೆ ಅವು ಮಲ್ಲ ಸಂಗತಿ ನಮ್ಮ ಅಂತೆ ಒಟ್ಟ ಕಾರ್ಯಕ್ರಮ ಮಾತಾಡ್ತೆ ಅಂಚ ಬಹುಶಃ ಈ ಒಂಜಿ ಮಾತ ಎಡ್ಡೆ ಗುಣ ಇಟ್ಟಿನಂಚಿನ ನಮ್ಮ ಒಂದು ಒವೇ ಒಂಜಿ ಈ ಸಮಾಜಗಳು ಒಂದು ತೀರ್ಥಧ್ವಜ ಗುಣಂಚಿನ ಒಂಜಿ ನಮ್ಮ ಸಮಾಜ ಆಯ್ತಾ ಒಟ್ಟು ಬಹುಶಃ ಇಂಚಿನ ಒಂಜಿ ಧಾರ್ಮಿಕತೆಯ ಬಗ್ಗೆ ನೋಡಲ್ಲ ಖಂಡಿತ ಈ ಒಂದು ನಮ್ಮ 2-3 ಜಿಲ್ಲೆಯಲ್ಲಿ ಧಾರ್ಮಿಕತೆ ಅಂತ ದೇವರ ಬಗ್ಗೆ ಒಂದು ವಿಶೇಷವಾದ ಒಂದು ಗೌರವ ತಂಡ ದೇವರ ಮಿತ್ತು ಒಂದು ಜಾಸ್ತಿ ಒಂದು ಪಂಚಿನ ಒಂದು ಸಮಾಜ ಬಂಡ ನಮ್ಮ ಬಂಟ ಸಮಾಜ ಪಕ್ಷ ಮೂಲ ಮಾತ್ರ ಸ್ತ್ರೀಯರು ಸೇರಿ ಒಂದು ಶ್ರೀ ಮಹಿಳಾ ಉಳಿತಾಯ ಸಂಘನ ಒಂದು ಉನ್ನತ ಮುಖಾಂತರ ಈ ಪೂಜೆ ಪ್ರತಿ 20 ವರ್ಷದಿಂದ ಮನ್ಬೇಕೊಂಡ ಈ ಒಂದು ಧಾರ್ಮಿಕ ಮನೋಭಾವನದಿಂದ ಒಂದು ಸಂಘಟನೆ ತುಂಬಿಕೊಂಡು ಅವ್ರಿಗೆ ಖಂಡಿತವಾಗಲ್ಲ ವ್ಯಾಪಾರ ಯಶಸ್ವಿಡೆ ತುಂಬಿಕೊಂಡು ಬಕ್ಕ ನಮ್ಮ ಸಂಘಟನೆ ನನಾತಿ ಬಲ ಹಾಕೊಂಡು ಬಂದಿನ ಪಾತ್ರೆಗಳನ್ನು ಮಾಡೋದು ಬಹುಶಃ ಈ ಸಂದರ್ಭದಲ್ಲಿ ಎಂಕಲವಲ್ಲಿ ಮೂಲ ಬರ್ತದೆ ನಿಕಲ್ನಟ್ಟಕ್ಕೆ ಬೇರೆ ಅಂತ ನಮ್ಮ ಇತನ ಕಾಲ ಹೆಚ್ಚಿನ ಕಾಲ ಹೆಂಗೆ ಪರ್ಟಿಕ್ಯುಲರ್ಲಿ ಅನ್ವೇಷಣ ಕಾಲ ಹೆಂಗೆ ಹೆಚ್ಚಾದ ಪರಿಚಯ ಉಂಟು ಅಂಚ ಪರಿಚಯ ಇಟ್ಟಿದ್ದಲ್ಲ ನಮ್ಮಲ್ಲಿ ದಯಕೊಂಡು ನಮ್ಮ ಮೂಲ ಸೇರಿದಿನಗಳು ಮಾತಾ ಬಂಟೆ ನಮ್ಮ ಮಾತಾ ಒಂದೇ ಕುಟುಂಬದಗಳು ಅಂಚ ಮೂಲನ್ನು ಬರ್ತದ ಅವಕಾಶ ಕರ್ನಾಟಕ ಮಾತೆರಗಿಲ್ಲ ನಿಗಳಿಗೆ ಎನ್ನ ಒಂದು ವಂದನೆ ಸಲ್ಲ ಸಹ ಒಂದು ಬಹುಶಃ ನಮ್ಮ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮಲ್ಲಿ ಒಂದು ಪಂಕ್ತಿರು ದಾದ ಬಂಡ ಅವನಿ ಉಂದೆಟ್ಟುಂಡೆ ಇಂಗ್ಲೀಷ್ ಹೇಳ್ಬೇಕಂತ ಬಂಟ ಯು ಹ್ಯಾವ್ ದಿ ರೈಟ್ ಟು ಪರ್ಫಾರ್ಮ್ ಯುವರ್ ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್ ಬಟ್ ಯು ಆರ್ ನಾಟ್ ಎಂಟೈಟಲ್ಡ್ ಫಾರ್ ದಿ ಫ್ರೂಟ್ಸ್ ಆಫ್ ದಿ ಯುವರ್ ಆ್ಯಕ್ಷನ್ ಬಂದು ದಾದ ಬಂಡ ನಮ್ಮ ಓವೇ ಒಂಜಿ ಸಂಘಟನೆ ಮತ್ತು ಓವೇ ಕೆಲಸ ಜಪ್ಪನಾಗ ನಮ್ಮ ಅವನು ಇತ್ತಿನಂಚಿನ ಜವಾಬ್ದಾರಿ ಬಗ್ಗೆ ಮಲ್ಪನಂಚಿನ ಕೆಲಸ ಮಲ್ಪನಂಚಿನ ನಮ್ಮ ಅಧಿಕಾರಕ್ಕೆ ಬಕ್ಕ ಆಂಡ ಆಯ್ತ ರಿಟರ್ನ್ಸ್ ಉಂಡದೆ ನಮ್ಮ ಅವನ ನಿರೀಕ್ಷೆ ಮಕ್ಕಳ ಬರಲಿ ಅವನ ಅನ್ನಾಜಿಗೆ ನನಗೆ ಬರ್ಕೊಂಡು ಪೂರ ದೇವರಿಗೆ ಗುರುತಿನ ಪಂಪಿನ ಒಂಜಿ ಮಾತಾರ ಪಂಡ್ತಾರೆ ಶ್ರೀಕೃಷ್ಣ ಪರಮಾತ್ಮೆ ಅಂಚ ಬಹುಶಃ ನಮ್ಮ ಮಾತಾ ಈ ಉಲ್ಲಾಲ ವಲಯದ ನಮ್ಮ ಬಂಡೆಯನ್ನು ನಾವು ಸೇರಿದೆ ಈ ಒಂದು ಎಡ್ಡೆ ಕೆಲಸ ಖಂಡಿತ ಒಂದು ಬಾರಿ ಮಲ್ಲ ಕೆಲಸ ಒಂದು ಭವನ ಮಾಡ್ಕೊಂಡು ಮಾತು ಸುಲಭದ ಕೆಲಸ ಮತ್ತದು ಎಂತ ಈ ಊರದ ಪರಿಸರದ ಜನಗಳಿಗೆ ಮಾತ್ರ ಒಂದು ಸಹಾಯ ಆಪಿನಂಚಿನ ಒಂದು ಒಬ್ಬೇ ಒಂದು ಸಭೆ ಸಮಾರಂಭ ಮಾತ್ರ ಸಹಾಯ ಆಪಿನಂಚಿನ ಇದು ಮಲ್ಲ ಒಂದು ಕೊಳ್ಳದ ಕಟ್ಟಡ ಮತ್ತದು ಈ ಒಂದು ಭವನ ನಿರ್ಮಾಣ ಮಾಡಿನಂಚಿನ ಮಾತಾ ಆಯ್ತಾ ಬೆಳಗ್ಗೆ ಕೆಲಸ ಮಧ್ಯ ನಾಲ್ಕು ಲಾವಡ ಅಂತ ಅವು ಬಹುಶಃ ಒಂದು ಒಂದೆಟ್ಟು ಜವಾಬ್ದಾರಿ ನಗನ ನಿಭಾಯಿಸಿದ ಪಂಪಿನ ಮಾತಾಡ ಅನ್ಕೊಳ್ಳೋದು ಈ ಒಂದು ಬಂಟರ ಸಂಘದ ಸಂಘಟನೆ ಮಾಡ್ತದೆ ಸ್ಥಾಪನೆ ಮಂದಿನಂಚಿನ ಮಾತೆರೆಗಿಲ್ಲ ಅಂಚನೆ ಮುಂದುವರಿಸುವಂತ ಬರೋದಕ್ಕೆ ಮಾತೆರೆಗಿಲ್ಲ ಅಭಿನಂದನೆ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸ ಅಂದು ನನ್ನ ಮಾತಾಡುವಂತ ಮಾತಾಡಲು ನಮಸ್ಕಾರ. ಸುರುಕಾದರೆ ಗ್ರಾಮ ದೇವತೆಗಳ ಸಾನ್ನಿಧ್ಯ
ಪರಿಸರ ಮಾತಾ ಸ್ವಾಮಿ ಶಕ್ತಿಗಳಿಲ್ಲ ನಮಿಸೋದು ಪಂಚವೃತ್ತಡು ಪಂಚವರ್ಣಡು ರಡ್ಡು ತ್ರಿಕೋನಡು ಹಿಂದೂಸ್ತಾನಡು ಜ್ಯೋತಿ ರೂಪವಾದ ಆವಾಯ್ತ ಐನಂಚಿನ ಪ್ರಕಾರ ಕಲಶ ಮಧ್ಯೆ ಇಲ್ಲ ಆವಾಯ್ತ ಐನಂಚಿನ ಅಪ್ಪೆ ಉಲ್ಲಾದಿನ ಪಾದದು ಅಡ್ಡಬೂರೊಂದು ಅವೇ ಪ್ರಕಾರವಾದ ಆ ಅಪ್ಪೆನ ಬಲತ ಮಾರ್ಗದಲ್ಲಿ ಇದ್ದುದು ನಿತ್ಯ ಪೂಜೆಗೆ ನಂಚಿನ ವೈದಿಕ ವರ್ಗವು ಅಡ್ಡಬೂರೊಂದು ಅವೇ ಪ್ರಕಾರವಾದ ಪುನೀತ ಮತಾರ್ಮೇಡು ಬುರ್ಕಾರ್ಮೇನು ವಯಸ್ಸನ್ನು ನೆಂಚಿನ ನಮ್ಮ ಚೌಟೆ ಚೆನೆ ಮಾತ ವೇದಿಕೆದ ಮತರ್ಮದ ಗಣ್ಯರಿಗೆ ಸೊಲ್ಮೆ ಸಂದ ಒಂದು ಅವೇ ಪ್ರಕಾರವಾದ ಬಂಟರ ಸಂಘ ಉಳ್ಳಾಲ ವಲಯ ಮತ್ತು ಸಿರಿ ಮಹಿಳಾ ಉಳಿತಾಯ ಗುಂಪಿನಿಂದ ಮಾತ ಪದಾಧಿಕಾರಿಗಳು ಸರ್ವ ಸದಸ್ಯರಿಲ್ಲ ಸೊಲ್ಮೆ ಸಂದ ಒಂದು ಅವೇ ಪ್ರಕಾರವಾದ ಒಂಜಿ ಲೇಸ್ ಪೊರ್ಲಾವಡು ಬಂದಾಗ ಮಿತ್ತ ಮತರ್ನ ಇತ್ತನೆ ಒಂದು ತೀರ್ಥ ಮತಗಳ ಕೊಡಿ ಹೆಚ್ಚಿನ ಕರೆಕ್ಟ್ ಕರ್ತ ಸಮಯ ಎಡ್ಡೆ ರೀತಿ ಶಿಸ್ತುಬದ್ಧವಾದ ತೀರ್ಥ ಮತರ್ಬೇಡು ಫುಲ್ಲೊಂದು ದಾದಾಪುರ ಮುಲ್ಲು ವ್ಯವಸ್ಥೆಲು ನಡಪುಂದ ఆయన ಪೂರ ಸಾಕ್ಷೀಭೂತವಾದ ನೆಚ್ಚಿನ ತೀರ್ಥ ಮತಗಳ ಮಾತ ಬಂಧುಲೆಲ್ಲ ಸೊನ್ನೆ ಸಂದ ಒಂದು ಇನಿ ರಡ್ಡು ಪಾತ್ಯರ ಪನ್ನುಡು ಮಣ್ಣದು ಲೀದೆ ಮೂಲು ಸುರುಕಾದ ಯಾನ್ ದಾದ ಬಂಪೆ ಬಂಡ ನಿಖಿಲ ಈ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸಲು ದಯಗೊಂಡ ಒಂಜಿ ಕೂಡು ಕುಟುಂಬದ ಇಲ್ಲಾಲು 4 ಜನ ಇತ್ತಿರನಲ್ಲ 4 ಜನದ ವ್ಯಕ್ತಿತ್ವ ಬೇರೆ ಬೇರೆ ಇರ್ಬೋದು ಅಥವಾ ತಿಳಿವಳಿಕೆಗಳು ಜ್ಞಾನಗಳು ಬೇರೆ ಬೇರೆ ಇರ್ಬೋದು ಈ ಒಮ್ಮತವನ್ನು ಅದೇ ಬಂದ್ಕೊಂಡು ದಯಗೊಂಡು ಸಮತ್ವವನ್ನು ಪಾಲಿಸೋಡು ಬಂದಾಂಡ ಬಾರಿ ಬಂದ್ಕೊಂಡಿದ್ದೆ ನಾನಿದ್ದು ಕೇನಾಗ ಬಂಡೇರು ಈ ಸಂಸ್ಥೆ 25 ವರ್ಷ ನಮಗನ್ನೊಂದು 25 ವರ್ಷದ ನವ ಯುವಕಿ ಆ 25 ವರ್ಷಗಳು ಈ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು 20 ವರ್ಷದಿಂದ ಮತದಲ್ಲಿ ಬಂದಾಗ ಅವನು ಭಾರಿ ಸಾಧನೆಯಿಂದ ಬಂದಿದೆ ಬಂದಾಗ ನಮ್ಮ ಅಂತ ಬಂದಾಗ ಪೂರವತ್ತು ಎಲ್ಲ ಸೇರಿಸೋದಿಲ್ಲ ನಮ್ಮ ಏಪಲ್ಲ ಆರಂಭ ಶೂರ್ಯ ದಯಬಣ್ಣಗ ಹೊರನಂದು ಮನಸ್ಸಾಪು ಮನ್ಕೋ 5 1 ವರ್ಷ 2 ವರ್ಷ 3 ವರ್ಷ ಪಕ್ಕ ನಂಗೆ ಆಯ್ತು ಕೊಂಚ ಉಲ್ಮೆ ಅದನ್ನ ಮೂಕೆ ಕಮ್ಮಿ ಅಪ್ಪನ ನಡೆಯುವುದು ಅನ್ನ ಮೂಲ ಅಂಚ ಆತಿಜಿ ದಯಬಣ್ಣಗ ಒಂಜಿ ಪೂಜೆನ ಒಂಜಿ ಕಾರ್ಯಕ್ರಮ ನಮ್ಮ ಮನ್ಪು ಬಣ್ಣಗ ಅಲ್ಲ ಒಂಜಿ ಪರ್ವಗಾಲ ಅಂತ ದಯಬಣ್ಣಗ ಉದಾರ ಬರ್ಬ ಇನ್ನು ನಮ್ಮ ಪೂರ ನಮ್ಮ ಮೈತ ಕುರಿದು ಎಣ್ಣೆ ಪೂಜಿದು ದಾದ ಒಂದು 5 ಪೂರ ತೆತ್ತುದು ನೀಪಿ ಬರ್ಬದ ಆ ಒಂಜಿ ದಾದ ಕಟ್ಟುಂಡ 5 ಪೂರ ಆಚರಿಸಬಹುದು ಇಲ್ಲದ ತಿಂಡಿ ನಮ್ಮ ಫಾಸ್ಟ್ ಫುಡ್ ಅದು ಇಲ್ಲಲೇ ಮಂತಿನ ಅಪ್ಪೆಲ್ಲ ಬೇಕದ ಮತ್ತು ಕೊರನಂಚಿನ ತಿಂಡಿನಿ ತಿರುದು ಇನ್ನಿಡೆ ಬೈದ ಒಕ್ಕೊಂದು ವಿಷಯ ಮೂಲ್ಯ ಪ್ರೀತಿಯಿಂದ ಬಂದಾಗ ಯಾ ಬಂದೆ ತ್ರಿಕೋನ ಮಧ್ಯಡು ಸಿಕ್ಕವಾಯಿನಂಚಿನ ಅಪ್ಪೆ ಬಗಡ ನಮ್ಮ ದುರ್ಗಾ ಪೂಜೆ ಮನ್ಕೋ ಆಯ್ತು ದಾದಾಪುರ ಅಪ್ಪುಡು ಬಂದ ವಿಷಯ ನಮ್ಮ ಕೇಳಿ ತೆರೆಯೋದು ಯಾಕಂಡ ನಮಗೆ ಅದು ಓದಿನಂಚಿನ ತಿಳುವಳಿಕೆ ನಮಗೆ ಇಚ್ಚಿಂದಾಂಡಲ್ಲ ಅಕ್ಕಲ್ಲ ಆ ಮನ್ಪುನ ವ್ಯವಸ್ಥೆ ಕೇಂದ್ರಾಂಡಕ್ಕೆ ಆಗ್ತದೆ ದಯವಣಗ ರಾಜ್ಯ ತ್ರಿಕೋನ ಲೆವೆಲ್ ದೀಪೇರು ಐಟ್ ಸ್ತ್ರೀ ಪುರುಷ ನನ್ನ ಶಿವಭಕ್ತ ಶಕ್ತಿನ ಸಂಕಲ್ಪ ಅಪಘಾತ ಸಮಾಜದ ಖಾಲಿ ಆಂಜವು ಮಾತ್ರ ಇರ್ತದೆ ಯಾವ ಐಟ್ ಸ್ತ್ರೀ ಶಕ್ತಿಯ ಓಡಿಗೆ ಅಪಘಾತ ಈ ರಡ್ಡು ಸೇರ್ನಂತ ಸಂದರ್ಭ ಅವರು ಪೂರ ಜ್ಯೋತಿ ಸ್ವರೂಪಡು ಪ್ರತಿಯೊಂದಿಲ್ಲ ಬೆಳಗಲು ಹೋಗ್ಬಿಟ್ಟು ಈ ನಮ್ಮ ಪ್ರೊಫೆಸರ್ ಬಾಜರ ಬಂಡೆ ದಯಮಾಡಿ ಎತ್ತುನಾರಿ ಪೂಜಂತೆ ರಮತೆ ಪತ್ರ ದೇವದಾನ ಸತ್ಯ ಈ ವಿಷಯಗಳು ಎಂಗ್ಲಂಜಿ ಶಿಲ್ಪಶಾಸ್ತ್ರದ ವಿಷಯ ಪಾಠ ಅನ್ನಗ ಒಂದು ಎಲ್ಲ ಕತೆ ಎಂಗ್ಲ ಗುರುಗಳು ಮಾಡಬೇಕು ಅದು ಬಣ್ಣಗ ತುಂಬು ಗೋಡೆಗೊಂಜಿ ಕಂಬ ಮತ್ತೆ ಇಲ್ಲಗೊಂಜಿ ಕಂಬ ಬಂದು ಆಧಾರಗೆ ಆ ಕಂಬಗೂ ಪೀಠ ಗೊರಪನ ಕ್ರಮ ಇದ್ದಾರೆ ಈ ಪೀಠ ಹೆಚ್ಚ ಬರ್ತಕ್ಕಂಥ ಬಂಧನ ಎಡ್ಡೆ ಕತೆ ಯಾರು ಬಂದಿತ್ತು ಅದು ಬಣ್ಣಗ ಆ ಎಡ್ಡೆ ಶಿಲ್ಪಿಗೆ ರಾಜನಾಂಜಿ ಆಶ್ರಯಡು ಎಡ್ಡೆ ಭವನ ನಿರ್ಮಾಣ ಮಂತ್ರಿನ ಸಂದರ್ಭಗಳು ఆయన ಲೆಕ್ಕ ತಪ್ಪದು ಕಂಬ ಕುದ್ಯಾಣ ಅವಳು ವಿಷಯದಲ್ಲಿ ಲೆಕ್ಕ ತಪ್ಪದು ಕಂಬ ಕುದ್ಯಾಣ ರಾಜನ ಆಡಳಿತ ಅವಳು ದಾವಂಡ ರಾಜನ ಆಡಳಿತ ನೆಚ್ಚೆತ್ತಿನ ಬಂದಾಗ ಶಾಸನಗಳು ಡೂ ಆರ್ ಡೈ ಕರೆಕ್ಟ್ ಆದ ಮಂತು ಜಿದ್ದಾನೆ ಈ ಸಿಸ್ಟಮ್ ರೀತಿ ನೆಂಚಿನ ಒಂದು ಸಂದರ್ಭ ಅಪಗ ನಿಮಗೆ ತತ್ತದಾತ ನಿಮಗೆ ಗೊತ್ತಾದ ನಿಮಗೆ ಕೈಯಾಗ ಬತ್ತಿ ನಾನು ಎಲ್ಲ ಕರೆಗೆ ಹೋಗ್ಬಿಡುದು ಬಂದ ಆಲೋಚನೆ ಬಂದಿದೆ ಕುಲ್ದೆ ಅಪಗಾಂಡ ಇಲ್ಲದ ಮಾತ್ರ ಮೂಲು ಮೇ ಕುಲೋದು ನಾಯನಾಕಿ ಕುಲೋದು ಆಲೋಚನೆ ಬಂದಲ್ಲಿ ದಾಲ ಇಚ್ಚಿನ ತಿನ್ಕುಲ್ಲೆಜ್ಜಿ ದಾಲ ಇಜ್ಜಿ ಪಾತ್ರೆಜ್ಜಿ ಅಪಗ
ఆయన ಒಡೆದಿ ಬರ್ತದೆ ಕೇವಲ ದಾದ ವಿಷಯ ಅಪ್ಪಗ ಪಂಪೆ ಇಂಚ ವಿಷಯ ಆಗ್ತದೆ ಅಂತ ದಾದ ಬಂದ್ಬಿಡಿ ಆಗ ದಾದ ಒಂದು ಲೆಕ್ಕ ಲೆಕ್ಕ ಬಿಡಿಯಲ್ಲಿ ಕುಡಿದು ಪೂರ ಏಪಲ್ಲ ನಾರ್ಮಲ್ ಇಂಚ ಬೆಲೆ ವನಸ್ ಬಲಸ್ನಾಗ ಏಪಲ್ಲ ಕಟ್ಟೆನ ನೆಲಟ ದಿವಂತಲ್ಲ ಆನೆ ಹದವಂತಲ್ಲಿಗೆ ಒಂದು ತೆರಿಯ ದಿಯಲ್ಲಿಗೆ ಐತೆ ಮಿತ್ತು ಕಟ್ಟೆನ ದಿಯ ಅಪ್ಪಗಾಂಡ ಆನೆ ಐತೆ ನಿಂದುದಾಯಿ ಇಂಚ ಬಂದು ಏಪಲ್ಲ ನೆಲಟ ಇದು ಕಟ್ಟೆ ನಿಂತ್ಕೊಳ್ಳೋದಿತ್ತು ಇನಿದಾಯಿ ತೆರಿಯದಿಲ್ಲ ಐದ ಮಿತ್ತದಿಯ ಇನ್ನ ಸಮಸ್ಯೆಗೆ ಉತ್ತರ ಅವಲೇ ಉಂಟು ದಾದ ಒಂಜಿ ಪೀಠ ಅನ್ಕೊಳ್ಳ ಇದು ಸರಿ ಆಗ್ತದೆ ಅಪಗಂಡ ತುಲೆ ಒಂಜಿ ಕಸುಬು ವೃತ್ತಿ ಆಂಜಲ ಮನ್ಪುನಿ ಆ ಕಸಬುದ ಗುರುತು ಆ ಪುಂಜೋಗಲ ಆನಿದ ಕಾಲದ ತಿಳುವಳಿಕೆ ಇತ್ತಿನಂದು ಮನ್ಪುನಚ್ಚಿಗೆ ಪ್ರೂಫ್ ಈ ನಮ್ಮ ಒಂಜಿ ಕತೆ ಇಟ್ಟಿಗೆ ಅಪಗಂಡ ಶಾಸ್ತ್ರ ಏರೆಗ್ಲ ಒಂಜಿ ಪರ್ಟಿಕ್ಯುಲರ್ ಒರಿಯಾಗೆ ಬಂದು ಸೀಮಿತ ಐದು ಏರೆಗ್ಲ ಅಧ್ಯಯನ ಮನ್ಪೊಲಿ ಅಧ್ಯಯನ ಮಂತಿದ ಆಚರಣೆ ಕನಪುನಮಲ್ಲ ದಯಪಂಡ ಒಂಜಿ ಅಂಜೋ ಕಲ್ತಂದ ಆರಿಗೆ ಮಾತ್ರ ಆರಿಗೆ ಮಾತ್ರ ಸೀಮಿತ ಆಗುತ್ತೆ ಅವೇ ಒಂದು ಪೊಂಜೋ ಕಲ್ತನಾಟ ಆ ಪೊಂಜೋ ಪ್ರತಿ ಇಲ್ಲದ ಬಾಲೆಗ್ಲ ಹೆಂಗೆ ತೆರಿಬೋದು ಇಂಚಂತ ಮಗ ಇಂಚಪೋಡು ಅವಾಗ ನಾವು ನಮ್ಮ ದಾದಾಪು ಬಂದಾಗ ನಮ್ಮ ಸಮಾಜ ಉಳಿಯುವುದು ದಯಪಂಡ ದೇಶದ ಉದ್ಧಾರ ಮಾಡ್ಕೊಂಡು ನಮ್ಮ ಪೂರಣ ದೇಶದ ಉದ್ಧಾರ ಮಾಡ್ಕೊಂಡು ಉದ್ದೇಶಕ್ಕೆ ಹಲವಾರು ಕಟ್ಟು ಐಕೋಡೈನಂಚಿನ ಜಾತಿ ವ್ಯವಸ್ಥೆಯಲ್ಲಿ ಮತ್ತೊಂದು ಹೋಗ್ತಿತ್ತು ಅದನ್ನ ಈ ಕೊಟ್ಟು ಸಂಘಟನೆ ದಾಯಬದ್ಧ ಬಂದಾಗ ನೆನಪಾಪಿ ನಾರಾಯಣ ಗುರು ಒಂಜಿ ವಾಕ್ಯ ಅದವನ್ನ ವಿದ್ಯೆಡು ನಮ್ಮ ಸ್ವತಂತ್ರರವರು ಸಂಘಟನೆ ನಮ್ಮ ಬಲಯುತರವರು ಚಪನ ವಿದ್ಯೆಲ ಬೋಡು ಸಂಘಟನೆ ಬಂದೊಂದು ಕಾಲ ವಿದ್ಯೆ ಹೆಚ್ಚನೆ ಬೋಡು ಅಲ್ಪ ಪೂರ್ಣತೆ ಬರ್ತದೆ ಅಪಗಂಡ ಪೂರ್ಣತೆ ಬರೋದಾಗ ವಿದ್ಯೆ ಒಕ್ಕ ಸಂಘಟನೆ ಅವು ಸೇರ್ನಲ್ಲಿ ಪ್ರತಿಯೊಂದು ಸಮಾಜ ನಮ್ಮ ಬರ್ಪಣಿ ಜಾತಿ ವರ್ಗ ಪೂರ ಪುಟ್ಟನಾಗ ಜಂತುವಾದಿ ಪುಟ್ಟನಾಕಿ ಏರ್ಲ ಒಂಜಿ ಹೆಚ್ಚಿನ ಯಾನ ಅವು ಇದು ಮಾಡಿದ್ರು ಬಹುಲ ಬರ್ಪಣಿ ಪೂರದ ಬರ್ಪಣಿ ಜಂತುವಾದಿ ಆಂಡ ఆయన ಕರ್ಮೋಡು ಆಯ್ಗ పోయి ಹೆಚ್ಚಿನ ಲೆವೆಲ್ ಆಯ ರೀಚ್ ಆಗೋಕೆ ಚದುತ್ತನಾಗ ಪ್ರತಿಯೊಂದು ವಿಷಯಗಳ ಹೂವು ಕಲ್ಪವಾಡ ಹೂವೊಂದು ನಮಗೂ ಆಸಕ್ತಿ ಉಂಡ ಆ ವಿಷಯದ ಬಗ್ಗೆ ಪ್ರತಿಯೊಂದಿನ ನಮಗೆ ತೀಕ್ಷ್ಣವಾದ ಅದರ ಡೆಪ್ತ್ ಆದ ಆಲೋಚನೆ ಬಂದುಕೊಂಡಾಗ ನಂಗೆ ಆಯ್ತು ರಿಯಲ್ ಆದ ತಿರುಳಿಕೊಂಡು ಈ ಪಂಚ ವೃತ್ತಗಳನ್ನು ಬರ್ಕೊಂಡ ಅರ್ಥ ಅವು ಅವತರಿಸಿಕೊಂಡು ಅದ ಬಂದಾಗ ಅನ್ನಮಯ ಪ್ರಾಣಮಯ ಮನೋಮಯ ಜ್ಞಾನಮಯ ಆನಂದಮಯ ಈ ಪಂಚಕೋಶಗಳು ಈ ರಡ್ಡು ಅನ್ನಮಯ ಪ್ರಾಣಮಯ ಮನೋಮಯ ನಮ್ಮ ಸ್ಥಿಮಿತ ಕೂಡ ಜ್ಞಾನಮಯ ಮತ್ತು ಆನಂದಮಯ ನಮ್ಮ ಕಂಟ್ರೋಲ್ ಇಚ್ಚಿ ಅಪಗಂಡ ನಮ್ಮ ದಾದ ತೂಪ ಆ ತೂಪನ ಗಂಡಿಗೆ ಅವ್ರು ರಿಯಲ್ ಆಗಿದೆ ಐದು ಕರೆಕ್ಟಾದ ದಯವಾಡ ಒಂಜಿ ಕತೆ ಬರ್ಕೊಂಡು ಹೆಚ್ಚಿನ ಬಂದಾಗ ಆನೆದು ಒಂದು ಕಣ್ಣಿಗೆ ಕುಂಟೆಗಟ್ಟದ ಆನೆ ಮುಗಿಲೆ ಬಂದಾಗ 4 ಜನ ದುಡಿಯರಿ ಅಪ್ಪೆಚ್ಚಿನ ಒರೇ ಕಾರ ಬಂದ ಬಂಡಿ ಆನೆ ಬಂಡ ಕಪ್ಪಲು ಒರೇ ಬೀರ ಬಂದ ಬಂಡಿ ಆನೆ ಬಂಡ ಬಲ್ಲು ಅಪಗಂಡ ಅವು ಸತ್ಯ ಆನೆ ಒಲ್ಲ ಮನಸ್ಸಿಗೆ ದಾದ ತೆರಿ ಉಂಡ ನನ್ನ ಮನಸ್ಸಿದ ಅವಚಿ ಆ ಇಂಟ್ಯೂಷನ್ ಅವು ದಾದ ಕಪ್ಪು ಅವು ಪರಮ ಎನಿಚಿನ ಸತ್ಯ ಈ ಸತ್ಯನು ತಿಳಿಯುವುದು ದಯಪಂಡ ಏಪಗಲ ದೇವತಾ ಕಾರ್ಯಲ ಬೋಡು ಐತೊಟ್ಟಿಗೆ ಸಂಘಟನೆದ ಕಾರ್ಯಲ ಬೋಡು ಬಾರಿ ಒಂದು ಲೇಸಿಂದೆ ಮಾಡ್ತಾರೆ ದಯಪಂಡ ಬಾರಿ ಒಂದು ರಾಜಮಾರ್ಗದ ಬರೀ ಇದನ್ನ ಏರೆಗಳ ಬಿಡ್ಚಂತಿನ ಭೂಮಿ ಆದಿತ್ತನಂದು ಈ ಪೊರ್ತುಗು ದಯಪಂಡ ಭೂಮಿಗಳು ಒಂದು ಯೋಗನೇ ಮಾಡಿ ಹುಟ್ಟಿತ್ತಿನ ಜಾಗದ ಇತ್ತೆ ಅಪ್ಪೆ ಒಂದು ಸೇವೆ ಪ್ರತಿ ವರ್ಷವೂ ಲಾಭವನ್ನು ಬಂದಾಗ ಆ ಭವನಗಳ ಎಡ್ಡೆ ಶಕ್ತಿ ಜಿಂಜಿನು ಅಂಚನೆ ಲಾಭ ಪ್ರತಿಯೊಂದು ಕಾರ್ಯಕ್ರಮಗಳ ದೇವರನ್ನ ಅನುಗ್ರಹ ಎಡ್ಡೆ ರೀತಿ ಬರ್ತು ಅಂಚನೆ ಏಪಲ ಒಂದು ವಾಸ್ತುಶಿಲ್ಪದ ಪ್ರವೀಣ್ ಪಟ್ಟಿ ದಯವಾಡ ಯಾರು ವಿದ್ಯಾರ್ಥಿ ದಯವಾಡ ಐದು ಲಕ್ಷಣೆ ಬರ್ಪಣಿ ವಾಸ್ತು ವಿದ್ಯಾರ್ಥಿ ಪಾರಗಹ ಅನ್ಕೊಂಡ ವಾಸ್ತು ಪನ್ಪುನ ಆಪ್ತಿ ಮಡ ಇದು ದಾದ ಕಡಲು ಅನ್ಕೊಂಡ ಅಂಚಿನ ದಡ ತೂದು ಕೂಡ ನಾವು ಭಾರಿ ಬಂಧನ ಕಾರ್ಯ ದಯವಾಡ ವಾಸ್ತು ಪನ್ಪುನ ಕಡಲು ಮೀರಿದು ಹೋದ್ರೆ ಆತೇ ತಿಳುವಳಿಕೆ ಕೂಡ ಆತೆ ಜ್ಞಾನ ಕೂಡ ಅಣ್ಣ ವಿದ್ಯಾರ್ಥಿ ಪನ್ಪನಿಗೆ ದಾದ ತೊಂದರೆ ನಾನು ದಾದನ ದೇವರ ದಯನ ಇದೇ ಆಶೀರ್ವಾದನ ಕೊಡಾಯನಾದ ಅವಕಾಶಗಳು ಇಂಗ್ಲೇ ಬೈದು ಎಸ್ಎಸ್ಆರ್ ಮನ್ಪಾಲು ಕೊಡ್ತಾ ಇತ್ತೆ ಮೂರು ತೂನಾಗ ಯಾನಿಂದ ಮೂರು ಏರು ಗುತ್ತದಾಕಲು ರೂಪಾಯಿ ತೂನ ಪೂರ ಪ್ರತಿಯೊಂದು ಬೋರೆಲ್ಲ ದೂರದಾಕಲು ನಮ್ಮ ಎಣ್ಣಿ ನಕಲು ಕೂಡ ಪೂರ ಮೂರಲ್ಲೇ ನಮ್ಮ ತಲಪ ಹಿಡಿದ ಸೇರಿ ಒಂದು ಹೊಸ ಹಿಡಿದು ತೂನಾಗ ಪೂರೆಲ್ಲ ಬೋರೆಲ್ಲ ಮುಚ್ಚಿರ ಪರಿಚಿತ ಅದೇ ಉಂಟು ಅಂಚೆ ಅದಕ್ಕೂನಾಗ ಬಾರಿ ಒಂದು ಎಡ್ಡೆ ಲೇಸು ಏನು ನನ್ನಲಾತ್ ಬೆಲೆಚೆಲ್ದು ಕನತದು ಏತೇ ಭಿನ್ನಾಭಿಪ್ರಾಯಗಳು ದಾಲ ಬರನ್ಲಕ ಸಮತ್ವಂ ಯೋಗ ಮುಚ್ಚತೆ మన ಓಲು ಬ್ಯಾಲೆನ್ಸ್ ಮಂತನ ಕೋಪನ ಅವು ಯೋಗ ಹಾಕನು ಅಪನ ಯೋಗ ಬಂದಿನ ನಮ್ಮ ಕೈಕಾರ ಮಿತ್ತ ಮಂತದ ಮಣಿಪದ ಧ್ಯಾನ ಕೊಂಡು ಯೋಗ ಅವು ಯೋಗ ಸಮತ್ವಂ ಯೋಗ ಮುಚ್ಚತೆ ವೈನು ನಮ್ಮ ಸಮತ್ವಡು ಕೊಡಪ ಅವು ಯೋಗ ಮುಚ್ಚತೆ ಅವು ಏನು ಯೋಗ ಅಂತ ಮಾಡ್ತಾರೆ ಅಪಕಡ
ನಮ್ಮ ಈ ವಾಸ್ತುದ ವಿಷಯ ಬಂದಾಗ ಒಂದೆರಡು ವಿಷಯಗಳು ಅದರಲ್ಲಿ ಧರ್ಮ ಕಾರ್ಯ ಆನಾಗ ಆ ವೈದಿಕದ ಬರ್ತದೆ ಒಂದು ಶಾಸ್ತ್ರ ಈ ವಾಸ್ತು ಆ ವಿಷಯ ಎಲ್ಲ ಒಂದೆರಡು ಪಾತ್ರ ಇಲ್ಲ ತೆರೆಪವೆ ಅದರ ಬಣ್ಣಗ ಆಯುರ್ವೇದ ಅವಡು ಅತ್ಯಂತ ತಂತ್ರ ಜ್ಯೋತಿಷ ಉವೇ ಅವಡು ಪೂರ ನಮ್ಮ ಮಂಕ್ ನಮ್ಮ ಋಷಿ ಮುನಿಗಳಿಗೆ ಗೊತ್ತು ನಚ್ಚಿನ ಒಂಜಿ ಗಿಫ್ಟ್ ನೇ ಬಂಡ ಒಂಜಿ ದಯಪಂಡ ಅವು ಇನಿಕ್ಲ ಎಷ್ಟೋ ಸಾವಿರ ವರ್ಷದಿಂಚ ನಮಗೆ ಉಳಿ ಅವು ಒರಿದಿನದ ಬಂದಾಗ ಅವು ಈ ನಮ್ಮ ಭಾರತ ದೇಶದ ಒಂಜಿ ಮಣ್ಣದ ಗುಣ ದಯಪಂಡ ಇಡೀ ಸಂಸ್ಕೃತಿ ಐಟುಂಟು ಜಾತಿ ಉವೇ ಆದಕ್ಕೂ ಮತ ಭೇದ ಉವೇ ಆದಕ್ಕೂ ದಾದಲ್ಲ ಆಂಡ ನಮ್ಮ ಕೋಪನ ಸಾದಿ ಮಾತ್ರೆ ಒಂಜೆ ಸೇರಿನ ಜಾಗ ಮಾತ್ರೆ ಒಂಜೆ ಅಂಚಾದ ಪುನಗ ಪ್ರತಿಯೊರಿಗೆಲ್ಲ ನಮ್ಮೇನೆ ನಮ್ಮ ಆಧರಿಸಬಹುದು ನಮ್ಮೇನೆ ನಮ್ಮ ಪಾಲಿಸಬಹುದು ಬೇತೆರಿಯ ಕೊಂಜಿ ವರ್ಗದ ಆಚರಣೆಗಿದಲ್ಲ ನಮ್ಮ ಕೊರತೆ ಅಕ್ಲೆಗ್ಲ ಆಧರಣೆ ಒಂದು ಅಂಚ ಪೋಣನೆ ನಮ್ಮ ಸಮಾಜ ಗುಲೇವುಡು ಅದೇ ಪ್ರಕಾರವಾದ ಕುಡಂಜಿ ಬಂದಾಗ ಪರ ಬೇರ್ಲ ಬೋಡು ಯಾಕಲ್ಲ ಒಂಜಿ ವರ್ಡ್ ಮಾಡ್ತದೆ ಯಾಕಂಡ ಪರ ಬೇರ್ಲ ಬೋಡು ಹೊಸ ಚಿಗಿರ್ಲ ಬೋಡು ಮೂಲಿತ ಎದುರದ ಲೇಸಡ್ ತೂನಾಗ ಪೂರ ಬಾರಿ ಎಕ್ಸ್ಪೀರಿಯನ್ಸ್ ತೆರೆದಿನಾಕಿ ಹಿರಿಯಾಕ್ಲಿ ಉಪ್ಪುನಿ ಅಂಚಾದ ಉಪ್ಪನಾಗ ಪ್ರತಿಯೊಂದು ವಿಷಯ ನಮ್ಮನ್ನ ಆಕ್ಲಿ ಎದುರು ಇಂಥದ್ದು ಪಾತ್ರ ಬಂದಾಗ ನಾನ ಬಾಲ್ಯದ ಕೈಟ್ ಒಂದು ಬುಕ್ ಕೊಟ್ಟು ತುಲಾದಿರ ಅರ್ಥ ತೋಚಿದ್ದು ಆಡಲ್ಲ ನೆಟ್ ಪನ್ನ ದಾದ ವಿಷಯ ಉಂಟ ಬಾರಿ ಅರ್ಥಗರ್ಭಿತವಾದ ಉಂಡುಲ್ಲ ಪೂರವಾದ ವಿವರಣೆ ತಂದುಕೊಂಡ ನನಗೆ ಇಡೀ ದಿನ ಪಾತ್ರಗಳು ಅಂಚಿನ ಕೆಲವು ವಿಷಯಗಳು ಅವೇ ಪ್ರಕಾರವಾದ ನಮ್ಮ ಉವೇ ಪೂಜೆ ಅವಳ ಪುರಸ್ಕಾರ ಅವಳೇ ಮನ್ಕೊಂಡಾಗ ಆಯ್ತಾ ಅರ್ಥವನ್ನು ನಮ್ಮ ತೆರೆಯೊಂದು ಖಾಲಿ ಗಂಧ ಪ್ರಸಾದ ಪಕ್ಕದ ಬಂದ್ಬಿಡ ಅವ್ರು ದಾಯ ಆವೊಂದು ದಾದ ವಿಷಯ ನಮ್ಮ ತೆರೆಯೊಂದು ಬಂದಾಗ ಆಯ್ತಾ ಪ್ರತಿಯೊಂದಿಲ್ಲ ಪೂರ್ಣದ ಫಲ ನಮ್ಗೆ ಒದಗದು ಬರ್ಕೊಂಡು ಅಂಚೆ ಅದಕ್ಕನಾಗ ನನಲಾತ್ ಈ ಸಂಸ್ಥೆ ಗುಲೇವಾಡ್ ಈ ಧರ್ಮ ಕಾರ್ಯದಾದೊಂಡ ನನಲಾತ್ ನಡ್ಕೊಂಡು ಹೋವಾಡು ನಡೆದು ಸಮಾಜಗಳ ಅವೇ ಪ್ರಕಾರವಾದ ಆ ತನ್ಮೂಲಕವಾದ ಪ್ರತಿ ನಮ್ಮ ಇಡೀ ದೇಶಗಳ ಎಡ್ಡೆವಾಡು ಅನ್ನೋದು ಆರೈಸೊಂದು ಇಂಕಿನಿ ಪಾತ್ರೆ ಅವಕಾಶ ಬಂದು ಮಾತೇನಿಲ್ಲ ಸೊಂಬೆಸಂದ ಒಂದು ಎರಡು ಪಾತ್ರೆಗೂ 20 ವರ್ಷದಿಂದ ನಡೆದು ಬಂದ ದುರ್ಗೆದ ಆಶೀರ್ವಾದ ಮಾತೇನಿಲ್ಲ ಉಪಡಂದು ಆಶೀರ್ವಾದ ನಟ್ಟೊಮ್ಮೆ ಅಂಚೆನೆ ನಾದ ಬಂದ ಎಲ್ಲಿ ಅವ್ರಿಗೆ ಕಥೆ ಬಂತು ಪಂಜುರ್ಲಿ ಭಟ್ಟ ಸಮಾಜದ ಪ್ರಧಾನ ದೈವನ ಪಂಜುರ್ಲಿನಲ್ಲಿ ಕಥೆ ಬಂದ್ರೆ ಗೊತ್ತಿದ್ದಿನ ಮಾತೇನ ಗೊತ್ತಿದ್ದಾಗ ಬಾಳೋದು ಸಾಕ್ತೀನಿ ಅಂಚಂತೆ ಆಕ್ಚುಲಿ ನಾದ ಬಂದ ಉಜ್ಜಾರ ಪಂಜುರ್ಲಿ ఒక ಕಾಡಿ ಪಂಜಿ ಕೊಂಡು ಬಂಜಿ ಕಾಡಿ ಪಂಜಿ ಎತ್ತ ಕುಮಾರಧಾರಿಗೆ ಜತತ್ ಬರ್ತಗೆ ಉಕ್ಕಿದ ಗಡ್ಡೆ ಇಟ್ಟು ಜತತ್ ಬಂದಾಗ ಕುಮಾರಧಾರಿಗೆ ಸುಬ್ರಹ್ಮಣ್ಯನ ಅಂಗಣ ಹೋಗಿನಿಂದ ಸುಬ್ರಹ್ಮಣ್ಯ ದೇವರು ಶಾಪುರಿಯರಿಗೆ ಜೋಕ್ಲ ಹೊಂದಿಲ್ಲ ಕಾವಣ ಬರಲಿಲ್ಲ ಇತ್ತು ಕಣ್ಣೀರು ಪಡಂದು ಕಾಳಿ ಪಂಜಿ ಕಣ್ಣೀರು ಪಡಂದು ಇಂದು ಸುರುತ ಮಿನಿ ಆಗಿಕೊಂಡ ಸುರುತ ಗಜ್ಜಿನಿ ಅನೆ ಸರಿ ಕುರ್ಲೇನಿ ಅನ್ನಿ ಕಾಳಿ ಕೊಡ್ತೆ ಪಣ್ಣಕ್ಕೆ ಅದು 14 ಕುರ್ಲೆದ ಭಾಗ್ಯದ ಕುರಿಯರಿಗೆ ಅಂಚನೆ ಒಂದು ಶಿವಪಾರ್ವತಿನಗಳು ಬೋಂಡೆಗೆ ಬಂದಾಗ ಅದು ನರಳಿನ ಸೌಂಡ್ ಬೆತ್ತನ ಸೌಂಡ್ ನರಳಿನಾಗ ಸೌಂಡ್ಗೆ ಎದ್ದು ಬಂದಾಗ ಬಾಣೆಲ್ಲ ಮುದುಪುರ ಬಾಳೆಯಲ್ಲಿ ಗಾದಿ ಕಿನ್ನಿ ದೋರಿಯಲ್ಲಿ ಇಟ್ಟು ಕಡೆಗಂಜಿನ ಬಂದು ಅದು ಸಾಂಗಿಗೆ ಅಂಚ ಒಕ್ಕ ಪುಳೆ ಹಾಲು ಮಾಡ್ಕೊಂಡು ಕೆನ್ನೆತ್ತು ಪಾರ್ವತಿ ಕಣ್ಣೀರು ನೀನಿತ್ತು ತಿರ ಜೀವ ಮಾಡ್ತದ್ದು ನಾಡಿನ ದೈವ ಸಾರಿ ಕಾಡಿನ ಪಂಜಿ ನಾಡಿನ ದೈವ ಅಂತ ಈ ಮೇಲೆಲ್ಲ ಬಂದು ಪಂಜುರ್ಲಿನ ನಾವು ಮಂಡ್ಯ ಸಮಾಜ ಪ್ರಧಾನ ದೈವದ ಪಂಜುರ್ಲಿನ ಬಂದ್ರೆ ನಾನು ಖುಷಿ ಪಡೋದಿಲ್ಲ ಅದು ನನ್ನ ಬೇರೆ ನಾಲೆಜ್ಜಿ ಎಲ್ಲ ವ್ಯಕ್ತಿಯನ್ನು ಓಕೆ ಥ್ಯಾಂಕ್ಸ್ ದೇವರನ್ನ ಮನಸಾರ ನೆನೆತಂದು ಇದು ನಮ್ಮ ಪೂಜೆ ಮಲ್ತಂದು ಪುನಃ ಅಪ್ಪೆ ದುರ್ಗೆಲ್ಲ ಸ್ತುತಿ ಮಲ್ತಂದು ಅಂಜನೆ ಇನ್ನಿತ ಈ ದುರ್ಗಾ ಪೂಜದ ಸಂದರ್ಭಗಳು ನಡಪನಂಜಿನ ಈ ಧಾರ್ಮಿಕ ಸಭೆಯಿಂದ ಮುಖ್ಯ ಅತಿಥಿಗಳಾದ ಬೈದಿನಂಜಿನ ಇಡೀ ದುರ್ಗಾ ಪೂಜೆ 20ನೇ ವರ್ಷದ್ದು ಪಾದಾರ್ಪಣೆ ಮಲ್ದನ ಜಯರಾಮ್ ಸಂತರನ್ನ ಆಡಳಿತದ ಅವಧಿಯಲ್ಲಿ ಇಲ್ಲಿ ಸಿರಿ ಸ್ವಸಹಾಯ ಗುಂಪುನು ಸ್ಥಾಪನೆ ಮಲ್ದನ ಆ ಹಿರಿಯರು ನಮ್ಮೊಟ್ಟಿಗೆ ಉಳ್ಳೇರಿದ್ರು ಅಂತ ನನಗೆ ಭಾರಿ ಖುಷಿ ಆನ ಅವನ ನೇತೃತ್ವಡು ಅಪ್ಪಾಗ ಮಸ್ತ್ ಪ್ರತಿಯೊಂದು ಗ್ರಾಮಗಳ ಗುಂಪುಲೇನು ಮಲ್ತದೆ ಆ ಸಂಘಟನಾತ್ಮಕವಾದ ಏನು ನಡಪ ಒಂದು ಬೈತಾರೆ ಜಯರಾಮ್ ಸಂತರು ಅಪ್ಪಗ ನನಗೆ ಕಟ್ಟಡದ ವ್ಯವಸ್ಥೆ ಇದ್ದು
ಮೂಲ ಬಾಡಿಗೆದ ನೆಟ್ಟಿ ನಮ್ಮ ನಮ್ಮ ಕಾರ್ಯಾಲಯವನ್ನು ಮಲ್ತೊಂದು ಐಟೊಟ್ಟಿಗೆ ನಮ್ಮ ದುರ್ಗಾ ಪೂಜೆ ಎಲ್ಲ ಮಲ್ತೊಂದು ಐಟೆ ಸುರೇಂದ್ರ ಶೆಟ್ಲ ಮಲ್ಸು ಬೆಳ್ತಿನಾರ ಆಗ್ಬಿಡ್ತಾರೆ ಸಂಜೆ ಸುರೇಂದ್ರ ನೆಗ್ಲಿ ಮಾತ್ರ ಐಟೆ ಮಸ್ತ್ ಮುತುವರ್ಜಿ ವಹಿಸಿನಾರ ನಮ್ಮ ಇನಿ ಈ 20ನೇ ವರ್ಷದ ಒಂದು ದುರ್ಗಾ ಪೂಜೆನ ತುಪ್ಪನ ಯೋಗ ಭಾಗ್ಯ ನಂಗೆ ಸೇರಿದ್ರೆ ಮೊದಲೇ ಸಿರಿ ಸ್ವಾಗತಗಳು ನಂಗೆ ಉಳ್ಳಾಲ ವಲಯ ಸಂಘಟನೆದ ಒಂದು ಪ್ರಮುಖ ಜವಾಬ್ದಾರಿ ತಂದಾಗಲು ಪ್ರತಿಯೊಂದು ಕೆಲಸವನ್ನ ನಮ್ಮ ವಲಯದಲ್ಲಿ ಮಲ್ತೊಂದಿಲ್ಲ ಇನ್ನು ದುರ್ಗಾ ಪೂಜೆ ಅವಳು ನಡತನಂತಿನ ಆಟಿನೊಂದಿ ದಿನ ಈ ಕಾರ್ಯಕ್ರಮ ಅಂಜನೆ ಕೆಲವೊಂದು ಅಕ್ಕಳು ಸೇರ್ದು ಮಾಡ್ಕೊಂಡಿದ್ದ ಕಾರ್ಯಕ್ರಮ ಭಾರಿ ಪೊರ್ಲುಡೆ ಅಚ್ಚುಕಟ್ಟಾದಕ್ಕಳು ಮಲ್ತೊಂದು ಬೈದಿರಿ ಅವತ್ತಂದ್ರೆ ವಲಯವಕ್ಕೂ ಅಕ್ಕಳು ಒಂದು ಪೂರಕವಾದ ಉಳ್ಳೇರಿ ವಲಯದ ಪ್ರತಿಯೊಂದು ಸಮಸ್ಯೆಗಳಾಗಲು ಕೇವಲ ಸ್ಪಂದನೆ ಮಾಡ್ಕೊಡೋದು ಇನಿ ಆಗಲು ಉಳಿತಾಯ ಮಂತ್ರಿನ ಅಕ್ಕಲ ಕಲೆಕ್ಷನ್ ಮಂಚಿನ ದುಡ್ಡು ಒರಿ ನೆಟ್ಟಿ ಸಮಾಜಗಳು ಏನು ಅತಿ ಒಂದು ಕಷ್ಟಗಳು ಆಗಲಿಗೆ ಅಥವಾ ಅನಾರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸ ಸಮಸ್ಯೆ ಅಥವಾ ನಾವು ಇಲ್ಲದ ಸಮಸ್ಯೆ ಇದಕ್ಕೆ ಮಾತ್ರ ಕಿಂಚಿತ್ ಆಗಲು ಸಹಾಯನು 20 ವರ್ಷದಿಂದ ಮತ್ತೊಂದು ಬೈದೇನೆ ಇದು ಬಹಳ ಸಾಧನೆ ಇಡೀ ಬಯಲೇರಿ ನಮಗೆ ಒಡೆಮುಟ್ಟ ಬಂದಾಗ ನಮ್ಮ ಒಂದು ಉಳ್ಳಾಲ ವಲಯದ ಕಾರ್ಯಕ್ರಮಗಳು ಅಕ್ಕಲನೇ ಪಾತ್ರ ಮಲ್ಲ ಪಾತ್ರ ಯಾರೇ ನಿಂಜೆ ಪಾತ್ರ ಇಂಥ ಪಾತ್ರ ಸಮಯ ಅಲ್ಲಂತೆ ನಮ್ಮ ಅಮರಣಿ ನಡೆದಂಗಿನ ವಿಶ್ವಮಂಟೆಯ ಸಮ್ಮೇಳನಗಳು 55 ಪಂಜನಗಳು ಅಕ್ಕಲೇ ಅಕ್ಕಲ ಸ್ವಂತ ಕೈಯಿಂದ ದುಡ್ಡು ಕೊಟ್ಟು ಸೀರೆ ತಂದು ಆ ಸೀರೆಯನ್ನು ಸುತ್ತ ಬರ್ತದೆ ನಮ್ಮ ಒಂದು ಆ ರೂಟ್ ಮಾಡ್ತೀನಿ ಒಂದು ಪಾಲ್ದೆ ತಂದೇನು ಅವು ಭಾರಿ ಬೊರ್ಲುತ್ತದೆ ಆ ಬೊರ್ಲು ನನಗೆ ಪ್ರಥಮ ಬಹುಮಾನ ಎಲ್ಲ ತಿಕ್ಕಿದ್ವಿ ಅವು ಅಕ್ಕಲ ಒಂದು ಸಾಧನೆಯಿಂದ ಬರೋದು ದಯಪಟ್ಟ ಅಕ್ಕಲ ಒಂದು ಸಂಘಟನಾತ್ಮಕ ಈರು ಲೆಕ್ಕ ಆರು ಲೆಕ್ಕ ಒಂದು ಸೀರೆ ತೋರ್ಲೆ ಯಾವುದೇ ತೋರ್ಲಿಂದ ಹಂಗೆ ಸಂಘಟನೆಗೆ ಅಕ್ಕಲು ಬೆಂತನ ಬೆನ್ಪಟ ಮಲ್ಲ ಬೆನ್ಪಟ ಯಾಕಲ ಆಂಜನಗಳೆಂತ ಜೋಕುಲು ಎತ್ತೀರಿ ಎಲೆಲ್ಲ ಕಿನಿ ಜೋಕುಲಾಗಲ್ಲ ಎತ್ತೀರಿ ಆಂಡ ಅಕ್ಕಲು ಮಾತ್ರ ಸಾಧನೆ ಮಲ್ಲವು ಆನೆ ನಮ್ಮ ಉಡುಪಿಡಿ ವಿಶ್ವಮಂಟೆಯನ್ನು ಕೂಟಡು ನಮ್ಮ ಉಲ್ಲಾಲದಾಗಲು ಒಂದು ಪಥಸಂಚೆ ನೋಡಲು ಪ್ರಥಮ ಬಹುಮಾನ ತೆಗೆದಿರುವಂತ ಕೀರ್ತಿ ನಮ್ಮ ಸಿರಿ ಸಮುದಾಯದ ಮಹಿಳೆಯರಿಗೆ ಸಂತೋಷ ಬಂಧುಗಳೇ ಯಾರೇ ಹೆಚ್ಚು ಪಾತ್ರಂತೆ ಏನಿದೆ ನಮ್ಮ ಸನ್ಮಾನದಿಂದ ಮಂದಿನ ಕೃಷ್ಣರು ಆದರೆ ನಮ್ಮ ಮಿತ್ರರು ನಮ್ಮ ಸಂಘದ ಅವನಿಗೆ ಆಧಾರ ಕೃಷ್ಣಗಡ ಬೋದು ನಮ್ಮ ಬಾಬು ಈ ವಿಷಯ ಬಂದಲ್ಲ ಆದ್ರೆ ಇದ್ದಿದ್ದು ಇನಿಮುಟ್ಟ ಬಂದನಾರಂತ ಆದ್ರೆ ಏನಿದೆ ಕೋಟೆಯಾರ ಗ್ರಾಮದ ಅಧ್ಯಕ್ಷರಾದಲ್ಲ ಉಳ್ಳೇರು ಆಂಡ ಕೋಟೆಗಾರ ವ್ಯವಸಾಯ ಸೇವಾ ಸಂಘದ ಅಧ್ಯಕ್ಷರಾದ ಆದ್ರೆ ಮಸ್ತ್ ಬೇಲೆ ಬಂದನಾರು ನಮ್ಮ ಸಮಾಜದ ಹೂವೇ ಒಂಜಿ ಕಷ್ಟವು ಕೇಟುಗಳಿಗೆ ಸ್ಪಂದನೆ ಮಂಜಿನ ವ್ಯಕ್ತಿಯಾರು ಅರೇನು ನಮ್ಮ ಕಿಂಚಿತ್ ಮಟ್ಟಗಳು ಅನ್ನ ರಾಜ್ಯೋತ್ಸವ ಪ್ರಶಸ್ತಿಗೆ ಸನ್ಮಾನ ಬಂದ ಅಂಜನೆ ಇನಿ ಬೈದನಂಚಿನ ಮಾತಿನಗಳ ಸೊಮ್ಮೆ ಸಂದಾಯಿತ ಮತ್ತೊಂದು ಎನ್ನ 2 ಪಾತ್ರಗಳು ವಿರಾಮಗಳನ್ನು ಉಳ್ಳಾಲ ವಲಯ ನೇತ ದುರ್ಕರ್ಮವನ್ನು ವಹಿಸಿನಂಚಿನ ನಮ್ಮ ವಲಯ ಅಧ್ಯಕ್ಷರಾದ ಸುರೇಶ್ ಚೌಧರಿಗೆ ನಮ್ಮ ಸಿರಿ ಸ್ವಸಹಾಯ ಗುಂಪುದ ಪರವಾದ ಅಂಚನೆ ಮುಖ್ಯ ಅತಿಥಿಯಾದ ಬರ್ತಿನಂಚಿನ ರತ್ನಾಕರ ಶೆಟ್ಟಿ ಶ್ರೀ ಯತೀಶ್ ಹೊಸಗದ್ದೆ ಶ್ರೀ ಡಾಕ್ಟರ್ ಮಂಜುಶ್ರೀ ಚಂದ್ರ ಶೆಟ್ಟಿ ಶ್ರೀಮತಿ ವಿಶಾಲಾ ಸುಧಾಕರ್ ಶೆಟ್ಟಿ ಒಕ್ಕ ನಮ್ಮ ಸಿರಿ ಒಕ್ಕೂಟದ ಮಾತಾ ಸದಸ್ಯರಿಗೆ 14 ಗ್ರಾಮದ ಅಧ್ಯಕ್ಷರಿಗೆ ನಮ್ಮ ವಲಯದ ಮಾಜಿ ಅಧ್ಯಕ್ಷರಿಗೆ ನಮ್ಮ ಸಿರಿ ಸ್ವಸಹಾಯ ಗುಂಪುದ ಅಧ್ಯಕ್ಷ ಕಾರ್ಯದರ್ಶಿ ನಕಲಿಗೆ ಮಾತರಿಗೆ ಧನ್ಯವಾದ ಅಂಚನೆ ವಸ್ತು ರೂಪಡ್ ಧನ ಸಹಾಯದ ರೂಪಡ್ ಮಾತಾ ಸಹಕಾರ ಮಂತ್ರಿನಂಚಿನ ಮಾತರೆಗ ಧನ್ಯವಾದ ಅಂಚನೆ ನಮ್ಮ ದುರ್ಗಾ ಪೂಜೆಯನ್ನು ಬಹಳ ಯಶಸ್ವಿಯಾದ ಅಂತಿನ ಪುರೋಹಿತರೆಗ ಧನ್ಯವಾದ ಅಂಜನೆ ಕೋಡೆ ಪ್ರಸಾದ ಕಟ್ಟೆರೆ ಸಹಕರಿಸಿದ ನಮ್ಮ ಮಹಿಳೆಯರಿಗೆ ನಮ್ಮ ಸಿರಿ ಸೊಸೈಟಿ ಧನ್ಯವಾದ